ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಚರಮೇಣಾಶ್ವಮೇಧೇನ ಯಜಮಾನೆ ಯಜುಷ್ಪತಿಂ ವೈನ್ಯೇ ಯಜ್ಞಪಶುಂ ಸ್ಪರ್ಧನ್ ಅಪೋವಾಹ ತಿರೋಹಿತಃ. ಋತು ಮಹಾರಾಜನು ಕೊನೆಯ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾಗ ಅವನನ್ನು ಕುರಿತ ಅಸೂಯೆಯಿಂದ ದೇವೇಂದ್ರನು ಯಾರ ಕಣ್ಣಿಗೂ ಬೀಳದಂತೆ ಬಂದು ಯಜ್ಞ ಅಶ್ವವನ್ನು ಅಪಹರಿಸಿದನು. ಯಜ್ಞಪಶು. ಇಲ್ಲಿ ಯಜ್ಞಪಶು ಯಾವುದು? ಯಜ್ಞಪಶು ಇಲ್ಲಿ ಅಶ್ವಮೇಧ ಯಜ್ಞ. ಸೊ ಅಶ್ವಮೇಧ ಯಜ್ಞ ಅಂದ್ರೆ ಯಜ್ಞಪಶು ಕುದುರೆ, ಅಶ್ವ ಕುದುರೆ. ಹಾಗೆ ಬೇರೆ ಬೇರೆ ಯಜ್ಞಗಳಿವೆ. ಗೋಮೇಧ ಯಜ್ಞ. ಸೊ ಗೋಮೇಧ ಯಜ್ಞದಲ್ಲಿ ಏನು ಅಶ್ವ, ಅದರಲ್ಲಿ ಯಜ್ಞಪಶು ಯಾವುದು? ಅದರಲ್ಲಿ ಹಸು. ಸೊ ಅದನ್ನು ಬುಲ್ ಅಂತಾನೂ ಹೇಳ್ತಾರೆ, ಎತ್ತು ಅಂತಾನು ಹೇಳ್ತಾರೆ. ಗೋಮಾತೆ ಇಲ್ಲ, ಗೋಮಾತೆ ಅಲ್ಲ ಅನ್ಸತ್ತೆ. ಅದೇ ಎತ್ತು ಅದರಲ್ಲಿ ಗಂಡು ಇದು. ಸೊ ಎನಿವೆ, ಸೊ ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಜನರು ಅದರ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾಕಂದ್ರೆ ನಾವು ಸರಿಯಾದ ಕಡೆಯಿಂದ ಕೇಳಬೇಕು, ಇಲ್ಲ ಅಂದ್ರೆ ನಮಗೆ ಬೇರೆ ಬೇರೆ ರೀತಿಯ ಅಪಾರ್ಥಗಳು ಆಗ್ತವೆ. ಉದಾಹರಣೆಗೆ, ಸೊ ಇವಾಗ ನಿಮಗೆ ಪ್ರಶ್ನೆ, ಸೊ ಎಲ್ಲಿ ಸೂರ್ಯ ಎಲ್ಲಿ ಉದಯ ಆಗುತ್ತೆ ಮೊದಲಿಗೆ ನಮ್ಮ ಭೂಲೋಕದಲ್ಲಿ? ಯಾವ ದೇಶದಲ್ಲಿ? ಭಾರತದಲ್ಲಿ ನೀವು ಪೂರ್ವಕ್ಕೆ ಹೋದ್ರೆ ಎಲ್ಲಿ ಒರಿಸ್ಸಾ, ಬಂಗಾಳ, ಮಾಯಾಪುರಕ್ಕೆ ಹೋದ್ರೆ ಅಲ್ಲಿ 4 ಗಂಟೆಗೆ ಅಲ್ಲಿ ಫುಲ್ ಕನ್ಯಾಕುಮಾರಿಯಲ್ಲಿ ಪ್ರಭುಜಿ, ಕನ್ಯಾಕುಮಾರಿ ಅಲ್ಲ. ಇಲ್ಲಿ ಇದು ಇನ್ನ ನೀವು ಬೆಂಗಾಲಕ್ಕೆ ಹೋಗಿ, ನೀವು ಬಂಗಾಲ್ ಕಡೆ ಅಸ್ಸಾಂ ಹಾಕೋದು ಇನ್ನ ಬೇಗ ಆಗುತ್ತೆ, ತುಂಬಾ ಬೇಗ ಆಗುತ್ತೆ. ನಾನು ಕೇಳ್ತಾ ಇರೋದು ಯಾವ ದೇಶದಲ್ಲಿ ವಿಶ್ವದಲ್ಲಿ ಬೇಗ ಆಗುತ್ತೆ ಅಂತ ಕೇಳ್ತಾರೆ ಪ್ರಶ್ನೆ. ಜಪಾನ್ ಪ್ರಭುಜಿ. ಯಾರು ಜಪಾನ್ ಹೇಳಿದ್ದು? ಗೀತಾ ಮೋಹನ್ ಮಾತಾಜಿ ಹೇಳಿದ್ದು. ಓಕೆ, ಇನ್ಯಾರು ಬೇರೆಯವ್ರು ಏನಾದ್ರು ಉತ್ತರ ಇದೆಯಾ? ಇಲ್ಲ ಅದೇ ಮಾತಾಜಿ ಹೇಳಿ ಸರಿನಾ? ಅಮೆರಿಕಾದಲ್ಲಿ ಪ್ರಭುಜಿ. ಸೊ ರತ್ನ ಮಾತಾಜಿ ಹೇಳ್ತಾ ಇದ್ದಾರೆ ಅಮೆರಿಕಾ ಅಂತ ಹೇಳ್ತಾ ಇದ್ದಾರೆ. ಇನ್ಯಾರ ಇದ್ರು? ಯಾವ್ದು ಸರಿ? ಅಮೆರಿಕ ಸರಿನಾ? ಇಲ್ಲ ಮಾತಾಜಿ ಹೇಳಿದ್ದು ಜಪಾನ್ ಸರಿನಾ? ಎಲ್ಲಿ ಸದಾ ಉದಯವಾಗಿ ಇರ್ತಾನಲ್ಲ ಪ್ರಭುಜಿ, ಸದಾ ಉದಯವಾಗಿ ಇರ್ತಾನ ಅವನು. ಉಮಾ ಕುಲಕರ್ಣಿ ಮಾತಾಜಿ ಹೇಳ್ತಾ ಇದ್ದಾರೆ ಅವ್ರು ಸದಾ ಯಾವಾಗ್ಲೂ ಉದಯವಾಗೇ ಇರುತ್ತೆ ಅದು. ಸೊ ಹಾಗಾಗಿ ಯಾವ್ದು ಹೇಳೋದು, ಎಲ್ಲಿ ಮೊದಲು ಅಂತ ಹೇಳೋದು ಅಂತ ಅವರ ಎಲ್ಲಿ ಮೊದಲು ಅಂತ ಹೇಳೋದು? ನಮ್ಮ ಮನೆ ಎದುರೇ ಪೂರ್ವ ಭಾಗದಲ್ಲಿ. ಸೊ ಸೂರ್ಯ ಯಾವಾಗ್ಲೂ ಇದೆ, ಅದು ಒಂದು ರೀತಿಯ ಕರೆಕ್ಟ್ ಮಾತಾಜಿ ಹೇಳೋದು. ಯಾವಾಗ್ಲೂ ಇದೆ ಸೂರ್ಯ, ನಮಗೆ ಈಗ ಕಾಣಿಸ್ಕೊಡುತ್ತೆ. ಆದ್ರೆ ಓಕೆ, ಇವಾಗ ನಾವು ಹೇಳೋ ಇದನ್ನ ಪ್ರಶ್ನೆ ಏನಂದ್ರೆ ಇದೇ ತಗೊಳ್ಳೋಣ, ಎಲ್ಲೋ ಒಂದು ಆದ್ರೆ ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ಅಟ್ಲೀಸ್ಟ್ ನೀವ್ ಹೇಳೋದು ಕರೆಕ್ಟ್, ಎಲ್ಲ ಕಡೆ ಇದೆ, ಯಾವಾಗ್ಲೂ ಇದೆ ಸೂರ್ಯ, ಅದು ಕರೆಕ್ಟ್, ಇಲ್ಲ ಅಂತಲ್ಲ. ನಮಗೆ ಆ ಟೈಮ್ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಸಪೋಸ್ ನಾವ್ ಆತರ ಈ ತರ ರಾತ್ರಿ ನಂಗೆ ಕಾಣಿಸ್ತಾ ಇಲ್ಲ, ಸೂರ್ಯ ಇದೆ ಹೌದು, ಆದ್ರೆ ಕಾಣಿಸ್ತಾ ಇಲ್ಲ ಆದ್ರೆ ಎಲ್ಲೋ ಬೇರೆ ಕಡೆ ಕಾಣಿಸ್ತಾ ಇದೆ. ಯಾವ್ದು ಬೇರೆ ಪ್ರದೇಶ? ಜಪಾನ್ ಅಂತೆ ಮುರಳೀಧರ್ ಪ್ರಭುಜಿ ಹೇಳ್ತಾ ಇದ್ದಾರೆ, ಜಪಾನ್ ಅಂತ ಹೇಳಿ. ಜಪಾನೇ ಇರ್ಬೇಕು. ಹಾ, ಸೊ ಬಹಳ ಜನ ಎಲ್ಲರೂ ಜಪಾನ್ ಅಂತಾನೆ ಹೇಳ್ತಾ ಇದಾರ. ಎಲ್ಲ ಫುಲ್ ಮಾತಾಜಿ ಒಬ್ರು US ಅಂತ ಸ್ವಲ್ಪ ಏನೋ ಅವರು ಸ್ವಲ್ಪ ಇದು ಹೇಳಿದ್ರು, ಬಿಟ್ರೆ ಬೇರೆ ಎಲ್ಲರೂ ಕೂಡ ಜಪಾನ್ ಜಪಾನ್ ಜಪಾನ್. ಯಾಕೆ ಜಪಾನ್? ಐಲ್ಯಾಂಡ್ ಪ್ರಭುಜಿ ಇಲ್ಲಿ ಕೊಟ್ಟಿದ್ದಾರೆ ಗೂಗಲ್ ಅಲ್ಲಿ. ಮಾತಾಜಿ ಸ್ಪೆಸಿಫಿಕ್ ಐಲ್ಯಾಂಡ್ ಕಿರಿಬಾಟಿ ಅಂತ ಯಾವ್ದೋ ಪ್ಲೇಸ್ ಇರ್ಲಿ. ಸೊ ನಾನು ಅದಕ್ಕೆ ನಾನು ಹೇಳ್ತಾ ಇದ್ದಾರೆ ಕರೆಕ್ಟ್. ಸೊ ಏನಾಗಿದೆ ಮಾತಾಜಿ ನೋಡಿ, ನಾವು ಇವತ್ತು ಜೀವನಾದ್ಯಂತ ಇವಾಗ ನೋಡಿ, ನೀವು ಎಷ್ಟು ವರ್ಷ, ಒಬ್ಬೊಬ್ಬರಿಗೆ 50 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು, 60 ಇರ್ಬೋದು, 70 ಇರ್ಬೋದು. ಸೊ ಬೇರೆ ಬೇರೆ ಎಲ್ಲ ನೀವು ನಿಮ್ಮ ಒಪಿನಿಯನ್ಸ್ ಕೊಟ್ರಿ, ಅಭಿಪ್ರಾಯ ಕೊಟ್ರಿ. ಸೊ ನಮ್ಮ ಒಂದು ಅನುಭವದಲ್ಲಿ ನಾವು ಕೇಳಿದ್ದು, ಯಾಕಂದ್ರೆ ನಾವು ನೋಡಿಲ್ಲ, ನಾವು ಅಲ್ಲೋಗಿ ಏನೋ ನಾವು ಅಲ್ಲಿ ಟೆಸ್ಟ್ ಮಾಡಿದೀವಿ, ನಾವು ಏನೋ ಮಾಡಿಲ್ಲ. ಸೊ ಯಾರೋ ಹೇಳಿದ್ರಿಂದ ಈ ತರ ವಿಜ್ಞಾನಿಗಳು, ಇಲ್ಲ ಅಂದ್ರೆ ಚರಿತ್ರ ಪುಸ್ತಕಗಳಲ್ಲೋ, ಈ ತರ ಟಿವಿಯಲ್ಲೋ, ಈ ತರ ಬೇರೆ ಬೇರೆ ರೀತಿಯಲ್ಲಿ. ಆಮೇಲೆ ಹೆಚ್ಚಾಗಿ ನಾವು ಕೇಳಿದ್ದು ನಾವು ಜಪಾನ್ಗೆ ಲ್ಯಾಂಡ್ ಆಫ್ ದ ರೈಸಿಂಗ್ ಸನ್ ಅಂತ ಕೇಳಿದ್ವಿ ನಾವು. ಸೊ ಎಲ್ಲರಿಗೂ ಅದೇ ನೆನಪಿರ್ಬೋದು, ಎಲ್ಲಿ ಅಲ್ಲಿ ಸೂರ್ಯ ಉದಯ ಆಗುವ ಸ್ಥಳ, ಲ್ಯಾಂಡ್ ಆಫ್ ರೈಸಿಂಗ್ ಸನ್.
ಎನಿವೆ ಈ ತರ ಒಂದೊಂದು ಇದೆ. ಸೊ ಅದನ್ನ ನಾವು ಕೇಳಿ ನಮ್ಮ ಮನಸ್ಸಲ್ಲಿ ಎಷ್ಟು ಉಳಿದೋಗಿದೆ ಅಂದ್ರೆ ಹೌದು ಜಪಾನ್ ಅಲ್ಲೇ ಸೂರ್ಯ ಉದಯ. ಆಕ್ಚುಲಿ ಹೇಳ್ತಾರೆ ಅದು ಹೆಸರು ಕೊಟ್ಟದ್ದು ಐತಿಹಾಸಿಕವಾಗಿನೋ ಚೀನಾ ದೇಶದವರು. ಯಾಕಂದ್ರೆ ಚೀನಾ ದೇಶದಕ್ಕಿಂತ ಮುಂಚೆ ಜಪಾನದಲ್ಲೂ ಏನೋ ಮುಂಚೆ ಸೂರ್ಯ ಉದಯ ಆಗತ್ತೆ. ಹಾಗೆ ಅವರು ಅಲ್ಲಿಂದ ಆ ಸ್ಥಳ ಯಾವ ಸ್ಥಳದಿಂದ ಹಾಗೇನೋ ಸ್ಟಾರ್ಟ್ ಆಗಿದ್ದು, ಆ ಸ್ಥಳದಿಂದ ಮೊದಲು ಸೂರ್ಯ ಉದಯ ಆಗ್ತಾರೆ. ಯಾಕಂದ್ರೆ ಅವ್ರಿಗಿಂತ ಮೊದಲು ಆಗ್ತಾ ಇದೆ ಅವ್ರಿಗೆ. ಸೊ ಅವ್ರ ನಂತರ ಆಮೇಲೆ ಚೈನಾನ ಒಂದು ಸಮಯದಲ್ಲಿ ಯಾರೋ ಅಲ್ಲಿ ಇದರಲ್ಲಿ ಲ್ಯಾಂಡ್ ಆಫ್ ಸೆಟ್ಟಿಂಗ್ಸ್ ಅಂತ ಕೂಡ ಹೇಳಿದ್ರು. ಆಕ್ಚುಲಿ ಸೆಟ್ಟಿಂಗ್ಸ್ ಅಂದ್ರೆ ಅವೆರಡನ್ನ ಕಂಪ್ಯಾರಿಸನ್ ಮಾಡ್ತಾ ಜಪಾನ್ ಅಲ್ಲಿ ಬೇಗ ಉದಯ ಆಗುತ್ತೆ, ಇದರಲ್ಲಿ ಬೇಗ ಮೊದಲು ಕಾಣಿಸ್ಕೊಳ್ಳೋದು. ಎನಿವೆ ಇದೊಂದು ಇನ್ನೊಂದು ರೀತಿಯಲ್ಲಿ ಏನೋ ಲ್ಯಾಂಡ್ ಆಫ್ ಅಲ್ಲಿ ಆಮೇಲೆ ಕಾಣಿಸ್ಕೊಳ್ಳುತ್ತೆ. ಇದು ಉದಯ ಆಗ್ಬೋದು ಬೇಗ, ಆದ್ರೆ ಇಲ್ಲಿ ಉದಯ ಆಗಿ ಇಲ್ಲಿ ಅಸ್ತ ಆದ್ಮೇಲೆ ಕೂಡ ಇನ್ನ ಅಲ್ಲಿದೆ, ಚೈನಾ ಅಲ್ಲಿದೆ, ಇನ್ನ ದೇಶದಲ್ಲಿ ಅದು ಮುಳುಗಿಲ್ಲ. ಇನ್ನ ಚೈನಾದಲ್ಲಿ ಇನ್ನ ಸೂರ್ಯ ಉದಯ ಅಂತಲ್ಲ, ಸಂಜೆ ಹೊತ್ತು ಏನಿದೆ, ಇನ್ನ ಸ್ವಲ್ಪ ಹೊತ್ತಾದ್ಮೇಲೆ ಅದು ಅಸ್ತ ಆಗುತ್ತೆ. ಅಂದ್ರೆ ಆ ಸಮಯಕ್ಕೆ ಜನರಿಗೆ ಅಷ್ಟೇ, ಅವ್ರಿಗೆ ಚೈನಾ ಭಾಗ ಗೊತ್ತು, ಈಗ ಜಪಾನ್ ಭಾಗ ಗೊತ್ತು, ಆ ದೇಶದಲ್ಲಿ ಹತ್ರ. ಹಾಗೆ ಅವ್ರಿಗೆ ಇದು ರೈಸಿಂಗ್ ಸನ್, ಇದು ಸೆಟ್ಟಿಂಗ್ ಸನ್. ಸೊ ಎನಿವೆ, ಸೊ ಇದೇನು ಪಾಯಿಂಟ್ ನಾನು ಹೇಳ್ಬೇಕು ಅಂತಿದ್ದೆ ಅಂದ್ರೆ, ಇದು ನಮಗೆ ನಾವ್ ಯಾವ ರೀತಿ ನಮ್ಮ ಇದು ಮಾಹಿತಿಯನ್ನು ಕೇಳಿರ್ತೀವಿ ಅದರ ಮೇಲೆ ನಮ್ಮ ನಂಬಿಕೆ. ಆದ್ರೆ ಈಗ ಮಾತಾಜಿ ಹೇಳ್ತಾ ಇದಾರೆ, ಈಗ ಗೂಗಲ್ ಸರ್ಚ್ ಮಾಡಿದ್ಮೇಲೆ ಯಾವ್ದೋ ಅವ್ರಿಗೆ ತಿಳಿದು ಬರ್ತಾ ಇದೆ ಯಾವ್ದೋ ಪೆಸಿಫಿಕ್ ಐಲ್ಯಾಂಡ್ಸ್ ಅಲ್ಲಿ. ಸೊ ಮತ್ತೆ ಇನ್ನೊಂದು ಇದೆ, ನೀವು ನೋಡಿದ್ರೆ, ನೀವು ಕ್ರಿಕೆಟ್ ವಾಚ್ ಮಾಡಿದ್ರೆ ನೀವು ನೋಡಿರ್ತೀರಾ, ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಂದ್ರೆ ನಾವು ಚಿಕ್ಕವರಿದ್ದಾಗ ಒಂದ್ಸಲ ಯಾವಾಗಾದ್ರು ಆಸ್ಟ್ರೇಲಿಯಲ್ಲಿ ನೋಡ್ಬೇಕು ಅಂದ್ರೆ ಬೆಳಿಗ್ಗೆ 4:15 ಸ್ಟಾರ್ಟ್ ಆಗ್ತಾಯಿತ್ತು ಮ್ಯಾಚ್. ನ್ಯೂಜಿಲೆಂಡ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ 2:45 ಸ್ಟಾರ್ಟ್ ಆಗ್ತಾಯಿತ್ತು ಮ್ಯಾಚ್, 2:45, 3 ಗಂಟೆ. ಯಾಕಂದ್ರೆ ಅದು ಇನ್ನ ಪೂರ್ವದಲ್ಲಿದೆ. ಸೊ ಅದೇ ಇರುತ್ತೆ ಕಿರಿಬಾತಿ ಪೆಸಿಫಿಕ್ ಐಲ್ಯಾಂಡ್ಸ್ ಅದೇ ರೀತಿಯಲ್ಲಿ ಹೇಳ್ತಾರೆ. ನ್ಯೂಜಿಲೆಂಡ್ ಕೂಡ ಇದಕ್ಕಿಂತ ಜಪಾನ್ಗಿಂತಾನೆ ಮೊದಲು ಸೂರ್ಯ ಉದಯ ಆಗುತ್ತೆ ಆ ಟೈಮಿಂಗ್. ಸೊ ಏನಿದೆ, ಅದು ಬೇರೆ ಬೇರೆ ಕಾರಣಗಳಿದೆ. ಆಮೇಲೆ ವರ್ಷದ ಆದ್ಯಂತ ಒಂದೇ ಕಡೆ ಅಂತಲ್ಲ, ವರ್ಷದಿಂದ ಕೆಲವು ಕಡೆ ಬೇಗ ಆಗುತ್ತೆ, ಕೆಲವು ಕಡೆ ಅಲ್ಲಿ ಆತರನು ಕೂಡ ಎಲ್ಲ ಇದೆ. ತುಂಬಾ ಬದಲಾವಣೆ ಇದೆ. ನನ್ನ ಪಾಯಿಂಟ್ ಏನು ಅಂದ್ರೆ, ನಾವು ಯಾವ ರೀತಿ ಕೇಳಿದ್ದೇವೆ, ಯಾವ ರೀತಿ ನಾವು ಈಗ ಜೀವನಾದ್ಯಂತ ಕೇಳಿದ್ದೇವೆ, ಅದೇ ಮನಸ್ಸಿನಲ್ಲಿ ನಮ್ಗೆ ತಳದೂರ್ಬಿಟ್ಟಿದೆ. ಇವಾಗ ಎಲ್ಲರೂ ಪ್ರಶ್ನೆ ಮಾಡೋದಕ್ಕೆ ಫಸ್ಟ್ ಕೇಳಿದ್ರು ಜಪಾನ್ ಅದೆಲ್ಲರೂ ಹೇಳಿದ್ರು. ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ, ಜಪಾನ್. ಆದ್ರೆ ಇವಾಗ ವಿಜ್ಞಾನಿಗಳು ಹೇಳೋದು, ಇಲ್ಲಾಂದ್ರೆ ಅದನ್ನ ಮತ್ತೆ ನಾವು ಒಂದ್ ಸ್ವಲ್ಪ ಸ್ಟಡಿ ಮಾಡೋದು ಗೊತ್ತಾಗುತ್ತೆ, ಇಲ್ಲ ಜಪಾನ್ ಅಲ್ಲ ಬೇರೆ. ಸೊ ಇದು ಒಂದ್ ರೀತಿ ಹೇಳೋದು, ಇದು ನಮಗೆ ಇದು ಒಂದೊಂದ್ಸಲ ಇದು ನನಗೆ ಗೊತ್ತೇ ಇರಲಿಲ್ಲ ಅಲ್ವಾ, ನಾನು ಜೀವನಾದ್ಯಂತ ನಾನು ಜಪಾನೇ ಅನ್ಕೊಂಡಿದ್ದೆ ಅಲ್ವಾ ಈಗ ಆದ್ರೆ ಜಪಾನ್ ಅಲ್ಲ, ಜಪಾನ್ಗಿಂತ ಮುಂಚೆ ಬೇರೆ ದೇಶದಲ್ಲಿ ಆಗ್ತಾ ಇದೆ. ಸೊ ಎನಿವೆ, ಈ ತರ ನಮ್ಮ ಗ್ರಹಣೆ ಹೀಗೆ, ನಮ್ಮ ಪರ್ಸೆಪ್ಷನ್ ಹೀಗೆ, ನಾವು ಏನ್ ಹೇಳೋದು, ಪರಿಪೂರ್ಣರಲ್ಲ, ನಾವು ಬದ್ಧ ಜೀವಿಗಳು, ಬದ್ಧಾತ್ಮರು. ಸೊ ನಾವು ಯಾವುದೋ ಈ ತರ ಜನರ ಮೇಲೆ ನಂಬ್ತೀವೋ, ಪ್ರಚಾರದ ಮೇಲೆ ನಂಬ್ತೀವೋ, ಒಂದು ನ್ಯೂಸ್ ಪೇಪರ್ ಇನ್ನೊಂದು, ಅದರಿಂದ ನಮ್ಮ ನಂಬಿಕೆ, ನಮ್ಮ ಒಂದು ಇದು ಬೆಳೆಯುತ್ತೆ. ನಮ್ಮ ನಂಬಿಕೆ, ಪರ್ಟಿಕ್ಯುಲರ್ ನಂಬಿಕೆ ಅಂದ್ರೆ ಶ್ರದ್ಧೆ ಅಂದ್ರೆ ನಂಬಿಕೆ. ಜನರು ಹೇಳ್ತಾರೆ ಧರ್ಮ ಅಂದ್ರೆ ಏನು ಅಂದ್ರೆ, ಧರ್ಮ ಅಂದ್ರೆ ಅದೊಂದು ನಂಬಿಕೆ ಅಂತ ಹೇಳ್ತಾರೆ. ರಿಲಿಜನ್ ಇಸ್ ಅ ಕೈಂಡ್ ಆಫ್ ಫೇತ್. ಇಲ್ಲ ಹಾಗೆ ಅದು ನಿಜವಾದ ಧರ್ಮ ಅಲ್ಲ. ಸೊ ನಂಬಿಕೆ ಅನ್ನೋದು ಬದಲಾವಣೆ ಆಗತ್ತೆ, ಸಮಯಕ್ಕೆ ಬದಲಾವಣೆ ಆಗತ್ತೆ, ಬೇರೆ ಬೇರೆ ಆಗತ್ತೆ. ಆದ್ರೆ ಧರ್ಮ ಅನ್ನೋದು ಬದಲಾವಣೆ ಆಗೋದಿಲ್ಲ. ಧರ್ಮ ಅಂತೂ ಸಾಕ್ಷಾತ್ ಭಗವತ್ ಪ್ರಣೀತ. ಸೊ ಎನಿವೆ, ಸೊ ಹೀಗೆ ಇಲ್ಲಿ ಯಜ್ಞ ಪಶು ಅಂತ ಹೇಳ್ತಾ ಇದ್ದಾರೆ. ಯಜ್ಞ ಪಶುವಿನ ಅದರ ಬಲಿ ಅಂತ ಹೇಳ್ತಾರೆ. ಸೊ ನಮಗೆ ಇದನ್ನು ಕೂಡ ನೀವು ಅಲ್ಲಿ ಇಲ್ಲಿ ಕೇಳಿದ್ರೆ ಸ್ವಲ್ಪ ಜನ ಹೇಳ್ತಾರೆ, ನೋಡಿ ಹಿಂದೆ ವೈದಿಕ ಕಾಲದಲ್ಲಿ ಕೂಡ ಮಾಂಸವನ್ನು ಭಕ್ಷಣೆ ಮಾಡೋದಿದೆ, ಇಲ್ಲಾಂದ್ರೆ ಮಾಂಸವನ್ನು, ಪ್ರಾಣಿಯನ್ನು ಕೊಲ್ಲೋದಿದೆ, ಹತ್ಯೆ ಇದೆ. ನೋಡಿ ಯಜ್ಞ ಪಶು ಇಲ್ಲಿ ಪಶುವನ್ನ ಇಲ್ಲ ಬಲಿ ಕೊಡ್ತಾ ಇದ್ದಾರೆ. ಸೊ ಇದು ಧರ್ಮ ಪ್ರಕಾರವಾಗಿ ಇದೆ ಇದು ಅಂತ ಎಷ್ಟೋ ಜನ ಇದ್ದಾರೆ ಹೇಳೋರು. ಯಾಕಂದ್ರೆ ಅವರು ಎಲ್ಲೋ ಶಾಸ್ತ್ರದಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಲೈನ್ ಓದ್ತಾರೆ, ಅವರು ಸರಿಯಾಗಿ ಅದನ್ನ ಎಲ್ಲ ಕಂಪ್ಲೀಟ್ ಪಿಕ್ಚರ್ ಇಲ್ಲ ಅವ್ರಿಗೆ. ಮತ್ತೆ ಆಚಾರ್ಯರು, ಶುದ್ಧ ಭಕ್ತರು, ಅವರಿಂದ ಅವರು ಕೇಳಿಲ್ಲ ಅವರು. ಸೊ ಈ ರೀತಿ ಪ್ರತಿಭಟನೆ ಹೇಳ್ತಾರೆ. ಐತಿಹಾಸಿಕವಾಗಿ ಕೂಡ ಯಾರು ಮಾಡಿದ್ದು, ಚೈತನ್ಯ ಮಹಾಪ್ರಭು ಭೇಟಿ ಮಾಡ್ತಾರೆ ಒಬ್ಬರನ್ನ. ಆವಾಗ ಒಬ್ಬರು ವ್ಯಕ್ತಿ ಹೇಳ್ತಾರೆ, ನಿಮ್ಮ ವೇದಗಳಲ್ಲೂ ಕೂಡ ಇದೆ ಇದೆಲ್ಲ, ಏನು ಪ್ರಾಣಿಯತೆ ನಾವೇನು ನಾವು ಮುಸ್ಲಿಂ ಧರ್ಮದಲ್ಲ ಮಾಡ್ತಾ ಇದ್ದೇವೆ ಅಂತೇನಿಲ್ಲ, ಇದೇನು ದೊಡ್ಡದು, ನಿಮ್ಮ ವೇದಗಳಲ್ಲಿ ಅಂತ ಆಗ ಹೇಳಿದ ವ್ಯಕ್ತಿ ಚಾಂದ್ ಕಾಜಿ ಅಂತ ಚೈತನ್ಯ ಮಹಾಪ್ರಭು ಮಾಯಾಪುರದಲ್ಲಿ ಅವರು ಅಷ್ಟು ದೊಡ್ಡದಾಗಿ ಅವರು ಸಂಕೀರ್ತನವನ್ನು ಆರಂಭಿಸಿದ್ರು. ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆಗ ಲಕ್ಷ ಜನ ಸೇರ್ತಾ ಇದ್ರು ಸಂಕೀರ್ತನೆ.
ಸೊ ಇವಾಗ ನಾವು ಸಂಕೀರ್ತನೆ ಏನಾದ್ರು ಮಾಡ್ಕೊಂಡು ಹೋದ್ರೆ, ನಗರ ಭಜನೆ ಮಾಡ್ಕೊಂಡು ಹೋದ್ರೆ, ಸೊ ಜನರು ನೋಡಿ ನಗ್ತಾರೆ, ಇದೇನಪ್ಪ ಇದು ಹರೇ ಕೃಷ್ಣ, ಇದೇನೋ ಜಪ ಮಾಡಿ, ಇದೇನೋ ಭಜನೆ ಮಾಡ್ತಾ ಇದ್ದಾರೆ, ಹರೇ ಕೃಷ್ಣ. ಹೇಗಾದ್ರು ಜನರು ಹೇಗಾದ್ರು ಹರೇ ಕೃಷ್ಣನ ಅವರು ನೋಡ್ಲಿ, ಅವ್ರು ಹೇಳನಂ ಹೇಳ್ತಾರೆ, ಅದೊಂದು ನಗೆಯಿಂದ, ಇಲ್ಲ ಒಂದು ಇಲ್ಲ ಅಂದ್ರೆ ಏನ್ ಹೇಳೋದು, ಸಾಕೇತಂ ವಾ ಹೇಳನಂ ವಾ, ಬೇರೆ ಬೇರೆ ರೀತಿಯಲ್ಲಿ ಅವರು ನಾಮವನ್ನು ಹೇಳಿ, ಆದ್ರೂ ಕೂಡ ಅವ್ರಿಗೆ ಲಾಭ ಇದೆ ಅಂತ ಹೇಳ್ತಾರೆ. ಭಗವಂತ ನಾಮ ಹಾಗೆ. ಸೊ ಎನಿವೆ, ಶ್ರೀ ಚೈತನ್ಯ ಮಹಾಪ್ರಭು ಶುರು ಮಾಡಿದಾಗ ಅಷ್ಟು ಚಿಕ್ಕ ಪ್ರಮಾಣದಲ್ಲ, ಸಾಕ್ಷಾತ್ ಭಗವಂತನೇ ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭು ಸಂಪೂರ್ಣ ನಗರವೇ ಅಂದ್ರೆ ಸಾವಿರಾರು ಜನ ಅಲ್ಲಿ ಭಾಗವಹಿಸಿದ್ರು ಅಂತ ಕೇಳ್ತೇವೆ ಚೈತನ್ಯ ಚರಿತಾಮೃತದಲ್ಲಿ ಅದರ ಇದೆ. ಸೊ ಇದಾದ್ಮೇಲೆ ಆಗ ಅದರ ಅಧಿಕಾರಿ ಯಾರಿರ್ತಾರೆ ಅವರು ಇದನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರಯತ್ನ ಮಾಡಿದ್ರೆ ಚೈತನ್ಯ ಮಹಾಪ್ರಭು ಮತ್ತೆ ಅವ್ರ ಜೊತೆಗೆ, ಯಾಕೆ ನೀವು ನಿಲ್ಲಿಸಿದಿರಿ ನೀವು ಅಂತ ಹೇಳಿ ಅದನ್ನ ನೀವು ಮತ್ತೆ ನೀವು ಅದನ್ನ ಜನರಿಗೆ ಮಾಡೋದಕ್ಕೆ ಇದು ಕೊಡ್ಬೇಕು, ಅನುಮತಿ ಕೊಡ್ಬೇಕು. ಯಾಕಂದ್ರೆ ಅವ್ರ ಸರ್ಕಾರ ಅವ್ರದ್ದು. ಸೊ ಚೈತನ್ಯ ಮಹಾಪ್ರಭು ಏನೋ ಹೋಗಿ ಸರ್ಕಾರ ನಾವು ತೆಗೆದುಕೊಂಡ್ಬೇಡ, ನಾವೀಗ ಹಿಂದೂ ರಾಜ್ಯ ಮಾಡೋಣ ಅಂತ ಹೋಗ್ಲಿಲ್ಲ ಚೈತನ್ಯ ಮಹಾಪ್ರಭು ಸಮಯದಲ್ಲಿ. ಸಮಯದಲ್ಲಿ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಕಾಲ ಇದೆ, ಭಗವಂತನ ಅದೊಂದು ಕಾಲ ರೂಪಾನ ಇದೆ, ಕಾಲ ಶಕ್ತಿ ಇದೆ. ಸೊ ಅದರಲ್ಲೆಲ್ಲವೂ ಆಗುತ್ತೆ. ಭಗವಂತನ ವ್ಯವಸ್ಥೆಯಿಂದ ಯಾರ್ಯಾರು ಅಧಿಕಾರಕ್ಕೆ ಇರಬೇಕು, ಯಾರ್ಯಾರಿಂದ ಯಾವ್ಯಾವ ರೀತಿ ಸಮಾಜ ಮುಂದುವರಿಬೇಕು ಆಗುತ್ತೆ. ಅದನ್ನ ನಾವು ಅಷ್ಟೊಂದು ಇದು ಮಾಡ್ಕೊಳ್ಳೋದು ಬೇಡ. ಸೊ ಶ್ರೀ ಚೈತನ್ಯ ಮಹಾಪ್ರಭು ಏನ್ ಮಾಡಿದ್ರು, ಆ ವ್ಯಕ್ತಿಯನ್ನು ಭೇಟಿ ಮಾಡಿದ್ರು. ಲಕ್ಷ ಜನ ಕರ್ಕೊಂಡು ಹೋಗಿ ಅಲ್ಲಿ ಅವನಿಗೆ ಭಯ ಆಯ್ತು ಚಾಂದಕಾಜಿಗೆ. ಅವಾಗ ಚಾಂದಕಾಜಿ ಮೊದಲಿಗೆ ಹೋಗಿ ಅಡಗೆ ಇದ್ರು. ಚೈತನ್ಯ ಮಹಾಪ್ರಭು ಮತ್ತೆ ಅವ್ರನ್ನ ಕಳಿಸ್ತಾರೆ, ಇಲ್ಲ ನಾವು ನಿನ್ನೇನು ಈ ತರ ದೊಡ್ಡ ಇಷ್ಟು ಜನ ಸೇರಿ ನಿಮ್ಮನ್ನು ಕೊಲ್ಲೋದಕ್ಕೋ ಇಲ್ಲಾಂದ್ರೆ ನಮ್ಮ ಅಧಿಕಾರ ತಗೊಳ್ಳಿಕ್ಕೆ ಇದಕ್ಕೆ ಬಂದಿಲ್ಲ. ಸೊ ನಾನು ಒಬ್ಬ ಧರ್ಮ ಪ್ರಚಾರಕ. ಸೊ ಶ್ರೀ ಚೈತನ್ಯ ಮಹಾಪ್ರಭು ದೊಡ್ಡ ಭಕ್ತರು, ಧರ್ಮ ಪ್ರಚಾರಕರಾಗಿ ಅವರು ಅವತರಿಸಿದ್ರು. ಅವರು ಬನ್ನಿ ನೀವು, ಸೊ ನಾವು ಮಾತುಕತೆ ಮಾಡೋಣ, ಡಿಸ್ಕಷನ್. ಸೊ ಹೇಳ್ತಾರೆ, ಆ ಡಿಸ್ಕಷನ್ ಅವ್ರ ಈ ಪ್ರಶ್ನೆ ಯಾರ್ದು, ಚಾಂದಕಾಜಿದ್ ಕೂಡ, ನೋಡಿ ನಿಮ್ಮ ಧರ್ಮದಲ್ಲೂ ಕೂಡ ಈ ತರ ಬಲಿ ಈ ತರ ಎಲ್ಲ ಇದೆ, ಇದು ಪ್ರಾಣಿ ಹತ್ಯೆ ಎಲ್ಲ ಇದೆ ನೀವು ನಮ್ಮ ಧರ್ಮದ ಬಗ್ಗೆ ಹೇಳೋದು ನೀವು. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಮೊದಲ ಚಾಲೆಂಜ್ ಅವ್ರಿಗೆ ಹೇಳೋದು, ನಿಮ್ಮದು ಎಂತ ಧರ್ಮ, ನಿಮ್ಮ ಧರ್ಮ ನೀವು ಪಾಲನೆ ಮಾಡೋ ಧರ್ಮದಲ್ಲಿ ತಂದೆ ತಾಯಿಯನ್ನು ಕೊಲ್ತಾ ಇದ್ದೀರಾ. ಸೊ ಶ್ರೀ ಚೈತನ್ಯ ಮಹಾಪ್ರಭು ಅವ್ರಿಗೆ ಚಾಂದಕಾಜಿಗೆ ಮೊದಲ ಚಾಲೆಂಜ್. ಯಾಕಂದ್ರೆ ಆ ಧರ್ಮದಲ್ಲಿ ಅವರಿಗೆ ಅವರ ಅನುಯಾಯಿಗಳು ತಿಳಿದೆ, ಒಂದು ಅಜ್ಞಾನದಲ್ಲಿ ಗೋಮಾತೆಯನ್ನು ಅವರು ಇದು ಬಲಿಯಲ್ಲ, ಅವರ ಆಹಾರವಾಗಿ ಅವರು ಸ್ವೀಕರಿಸುವ ಇದು ಪದ್ಧತಿ ಇದೆ ಅವರಲ್ಲಿ. ಸೊ ಅದು ಶಾಸ್ತ್ರದಲ್ಲಿ, ನಮ್ಮ ವೈದಿಕ ಶಾಸ್ತ್ರದ ಪ್ರಕಾರ ಇಲ್ಲ, ಅದು ನಿಷೇಧ. ಸೊ ಸಾಮಾನ್ಯವಾಗಿ ಎಲ್ಲ ಯಾವ ಮಾಂಸ ಇದು ಭಕ್ಷಣೆ ಕೂಡ ನಿಷೇಧ. ಆದರೆ ಅದು ಕಷ್ಟ ಆಗೋದು ಇನ್ನ ನಮಗೆ ಇದಿಲ್ಲ, ತುಂಬಾ ರಾಜಸ ತಾಮಸ ಗುಣ ಇದೆ ನಮ್ಮಲ್ಲಿ ಅಂದ್ರೆ ಆಯ್ತು, ಅದನ್ನ ನೀವು ತಗೊಳ್ಳಿ. ಆದ್ರೆ ತಗೊಳ್ಳೋ ಮುಂಚೆ ಬಹಳ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ನೀವು ಕಾಲಭೈರವನಿಗೆ ಅರ್ಪಣೆ ಮಾಡ್ಬೇಕು, ಇಲ್ಲ ಕಾಳಿದೇವಿಗೆ ಅರ್ಪಣೆ ಮಾಡ್ಬೇಕು, ನಂತರ ನೀವು ಅದನ್ನ ಸ್ವೀಕರಿಸ್ಬೋದು. ಸೊ ಹೇಳ್ತಾರೆ, ಇದು ನಮ್ಮ ದಕ್ಷಿಣದಲ್ಲಿ ಅಷ್ಟಿಲ್ಲ, ಇದು ನಾನು ನೋಡಿದಾಗೆ. ಇದರಲ್ಲಂತೂ ಬಹಳ ಪೂರ್ವದಲ್ಲಿ ಬಹಳ ಅಂತೆ. ಕಲ್ಕತ್ತಾಲೆಲ್ಲ ನೀವು ಹೋದ್ರೆ ನೀವು ಅಲ್ಲಿ ಹೋಗ್ಬಾರ್ದು, ಆ ತರ ಪ್ರದೇಶಗಳಿಗೆ, ಆ ತರ ಸ್ಥಳಗಳಿಗೆ ಎಲ್ಲಿ ಈ ತರ ಮಾಂಸದ ಇದು ಆಗ್ತಾ ಇದೆ, ಆ ತರ ವಿತರಣೆನೋ ಇದರ ಮಾರಾಟನೋ. ಸೊ ಹೇಳ್ತಾರೆ, ಅಲ್ಲಿ ದೊಡ್ಡ ಕಾಳಿ ಫೋಟೋ ಇರುತ್ತೆ. ಕಾಳಿ ಫೋಟೋ ಇದ್ದು ಜನರು ಅನ್ಕೊಳ್ಳೋದು, ಓ ನಾನು ತಗೊಳ್ತಾ ಇರೋದು ಇದು ಕಾಳಿಯ ಪ್ರಸಾದ. ಇದರಲ್ಲೂ ಕೂಡ ಅಲ್ಲಿ ರಾಜಕೀಯ ಅಲ್ಲಿ ನಡೀತಾ ಇದೆ, ಯಾವ್ದು ಎಲೆಕ್ಷನ್. ಸೊ ನಾವು ಕೇಳೋದು ಅಲ್ಲೂ ಕೂಡ ಅದು ಒಂದು ದೊಡ್ಡ ಇಶ್ಯೂ. ಅದು ಈ ಸರ್ಕಾರ ಅಲ್ಲಿ ಬದಲಾಗ್ಬಿಟ್ರೆ ಅಲ್ಲಿ ಅವ್ರು ಇದನ್ನ ನಿಷೇಧ ಮಾಡ್ಬಿಡ್ತಾರೆ. ಅವರು ಅಲ್ಲಿ ಮೀನ್ ತಿನ್ನೋದನ್ನ ನಿಷೇಧ ಮಾಡ್ಬಿಡ್ತಾರೋ, ಇನ್ನೊಂದು ಮಾಡ್ತಾರೆ. ಈ ತರ ಇದೆಲ್ಲ ಅಂದ್ರೆ ಅವ್ರ ಡಿಸ್ಕಷನ್ ಕೂಡ ಅವ್ರು ಮಾಡ್ತಾ ಇರೋ ಒಂದು ಪಾಯಿಂಟ್ಸ್, ಅಂಶಗಳು ಕೂಡ ಅದು ಸರಿಯಾದ ಇದೇ ರೀತಿಯಲ್ಲ. ಒಬ್ರು ಧಾರ್ಮಿಕವಾಗಿ ಯಾರು ಧಾರ್ಮಿಕವಾಗಿಲ್ಲ. ಸೊ ಅದಕ್ಕೆ ಉತ್ತರವಾಗಿ ಇನ್ನೊಬ್ಬ ಯಾರು ಮುಖ್ಯಮಂತ್ರಿ ಅವ್ರು ಬಂದು, ನಾನು ಚಾಲೆಂಜ್ ಮಾಡ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿಗಿಂತ ನಾನು ತಗೊಳ್ತೇನೆ. ಸೊ ನಮ್ಮ ಪಾರ್ಟಿಯಲ್ಲಿ ಇದನ್ನೆಲ್ಲ ನಿಷೇಧ ಇಲ್ಲ. ಸೊ ಈ ರೀತಿ ಅವರ ಅಂತರೇ ಇದು ಗೊತ್ತಾಗುತ್ತೆ ನಮ್ಗೆ. ಕೊನೆಗೆ ಅವರ ಒಳಗೆ ಬಂಡವಾಳ ಅವ್ರದ್ದೇನು, ಕೊನೆಗೆ ಅವರ ಎಷ್ಟು ಮಟ್ಟಿಗೆ ಅವರು ಧರ್ಮದ ಪಾಲನೆ ಮಾಡ್ತಾರೆ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಎನಿವೆ, ಸೊ ಹೇಳ್ತಾರೆ, ಹೀಗೆ ಅವರು ಎಷ್ಟೋ ಜನ ಅನ್ಕೊಳ್ತಾರೆ, ನಾವು ಕಾಳಿ ಪ್ರಸಾದ ಅಂತ ತಗೊಳ್ತಾ ಇದ್ದೇವೆ, ನಾವು ಸೂರ್ಯ ಕಾಳಭೈರವನ ಪ್ರಸಾದ. ಇಲ್ಲ, ಅದು ಕಾಳಭೈರವನ ಪ್ರಸಾದನು ಕಾಳಿ ಪ್ರಸಾದನೂ ಅಲ್ಲ, ಅದು ಭೂತಗಳ ಪ್ರಸಾದ, ಭೂತ ಪ್ರೇತಗಳ ಪ್ರಸಾದ. ಸೊ ಆಕ್ಚುಲಿ ಹೇಳ್ತಾರೆ, ಅದು ಅವ್ರಿಗೆ ಅರ್ಪಣೆ ಮಾಡಿದಾಗ ಅವರು ತಗೊಳ್ಳೋದಿಲ್ಲ. ಯಾಕಂದ್ರೆ ಕಾಳಭೈರವ ಅವ್ರ ಶಿವನ ರೂಪ, ಇಲ್ಲ ಮತ್ತೆ ಕಾಳಿದೇವಿ ಅವರು ಪಾರ್ವತಿಯ ಒಂದು ವಿಸ್ತರಣೆ. ಸೊ ಅವರು ವೈಷ್ಣವಿ, ಒಂದು ಹೆಸರು ಏನು ಕಾಳಿಗೆ, ವೈಷ್ಣವಿ. ಸೊ ವೈಷ್ಣವಿ ಅವರು ಶಿವನ ಹೆಂಡತಿ, ಅವ್ರು ಯಾಕೆ ತಗೊಳ್ತಾರೋ, ಅವರು
ಅವರು ಭಗವಂತರ ಪ್ರಸಾದ ತಗೊಳ್ತಾರೆ. ಯಜ್ಞಶಿಷ್ಟ ಶಿನಾಸಂತ ಮುಚ್ಚಂತೆ ಸರ್ವಕಿಲ್ ವಿಷಯ ಭುಂಜತೇತು ಅಗಂ ಪಾಪ ಯೇ ಪಚಂತಿ ಆತ್ಮಕಾರಣ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಸೊ ಅವರು ಭಕ್ತರು, ಅವರು ಶುದ್ಧ ಭಕ್ತರು ಅವರು. ಹಾಗೆ ಅವರು ಇದನ್ನ ಈ ಆಹಾರವನ್ನು ಇದು ತಿನ್ನೋ ಪ್ರಶ್ನೆ ಇಲ್ಲಿ ಬಂತು. ತಿನ್ನೋದಂದ್ರೆ ಅವರ ಸಂಗಡಿಗರು, ಯಾಕಂದ್ರೆ ಅವರು ತಮ್ಮ ಗುಣದ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಶಿವ. ಸೊ ಹಾಗೆ ಅವರು ಅಷ್ಟು ಕರುಣೆಯಿಂದ ಅವರ ಜೊತೆಗೆ ಆತರ ಭೂತ ಪ್ರೇತಗಳು ಅವರೆಲ್ಲ, ಅವರು ಭೂತಗಣ ಅವರೆಲ್ಲ ಇದ್ದಾರೆ. ಸೊ ಹೇಳ್ತಾರೆ ಇವರಿಗೆ ಅರ್ಪಣೆ ಮಾಡೋದಂದ್ರೆ ಅವ್ರು ತಿನ್ನೋದು. ಇವರು ತಿನ್ನೋದಂದ್ರೆ ಮತ್ತೆ ಅದರ ಪ್ರಸಾದ ಅಂದ್ರೆ ಅದು ಪ್ರೇತ ಪ್ರಸಾದ, ಅದು ಭೂತ ಪ್ರಸಾದ, ಅದು ಇದು ಅವ್ರು ಅನ್ಕೊಳ್ಳೋ ತರ ಅವರು ದೇವಿ ಪ್ರಸಾದ, ನಾವು ದೇವಿಯನ್ನು ಆರಾಧಿಸಿ ನಾವು ಈ ಪ್ರಸಾದ ಪ್ರಶ್ನೆನೇ ಇಲ್ಲ. ಸೊ ಎನಿವೆ, ಸೊ ಇಲ್ಲಿ ವಾಪಸ್ ಬರ್ತೇನೆ ನಾನು. ಯಜ್ಞ ಪಶು. ಸೊ ಯಜ್ಞ ಪಶು ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಇವ್ರು ಯಾರು, ಚಾಂದ್ ಕಾಜಿ ಹೇಳಿದ್ರು. ಸೊ ಈ ರೀತಿ ಇದೆ, ಈ ರೀತಿ ನಿಮ್ಮದ್ರಲ್ಲಿ ಕೂಡ ಈ ತರ ಅರ್ಪಣೆ ಮಾಡ್ತಾರೆ ಯಜ್ಞಗಳಲ್ಲಿ, ಮತ್ತೆ ಅದನ್ನ ತಿಂತಾರೆ. ಈ ತರ ಜನರು ಏನೇನೋ ಅಂಡರ್ಸ್ಟ್ಯಾಂಡಿಂಗು. ಸೊ ಇಲ್ಲಿ ಶಿಲ ಪ್ರಭುಪಾದರು ಬಹಳ ಇದು ಕೊಡ್ತಾ ಇದ್ದಾರೆ ಹಿಂದೆ ನಮಗೆ ಭಾವಾರ್ಥದಲ್ಲಿ. ಇಲ್ಲ ಇಲ್ಲ ಇಲ್ಲ, ಈ ತರ ಯಜ್ಞಗಳಲ್ಲಿ ಆ ಪ್ರಾಣಿಯನ್ನು ಬಲಿ ಕೊಡ್ತಾರೆ, ಓಕೆ ಹೌದು. ಆದ್ರೆ ಮತ್ತೆ ಏನಾಗ್ತಾ ಇತ್ತು, ಆ ಪ್ರಾಣಿ ಪುನರ್ ಹೊಸ ದೇಹ ಪಡಿತಾ ಇತ್ತು, ಎಲ್ಲರಿಗೂ ಕಾಣಿಸೋ ರೀತಿಯಲ್ಲಿ ಪಡಿತಾ ಇತ್ತು. ಅಂದ್ರೆ ಅದು ಅಲ್ಲಿ ಆ ಮಂತ್ರಗಳು, ವೇದೋಚ್ಚಾರಣ ಮಂತ್ರಗಳ ಶಕ್ತಿಯನ್ನು ನಿರೂಪಿಸ್ತಾ ಇತ್ತು. ವೇದ ಮಂತ್ರಗಳು ಸುಮ್ಮನೆ ಏನೋ ಶಬ್ದಗಳಲ್ಲ. ನಾವು ಹರೇ ಕೃಷ್ಣ ಮಂತ್ರ ಹೇಳ್ತಾ ಇದೀವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಮಹಾಮಂತ್ರ. ವೇದ ಮಂತ್ರಗಳು ಅಂದ್ರೆ ಬಹಳ ಶಕ್ತಿಯುತ ಮಂತ್ರಗಳು. ಅದರಲ್ಲೂ ಕೂಡ ಇದು ಮಹಾನ್, ಇದಕ್ಕಿಂತ ದೊಡ್ಡ ಇದು ಇಲ್ಲ. ಭಗವಂತ ನಾಮವೇ ಇದು, ಸಾಕ್ಷಾತ್ ಕೃಷ್ಣ ರಾಮ ಹರೇ. ಸೊ ಇನ್ನೇ ಎಷ್ಟು ಶಕ್ತಿ ಇದೆ. ಸೊ ಹೇಳ್ತಾರೆ ಇಲ್ಲೇನು ಹರೇ ಕೃಷ್ಣ ಮಂತ್ರ ಹೇಳ್ತಾ ಇರ್ಲಿಲ್ಲ, ಇದು ಅಶ್ವಮೇಧ ಯಜ್ಞ ಮಾಡುವಾಗ ಬೇರೆ ಮಂತ್ರಗಳಿದೆ, ವೇದಗಳಲ್ಲಿ ಬೇರೆ ಮಂತ್ರಗಳಿದೆ. ಆದ್ರೆ ಆ ಮಂತ್ರಗಳ ಉಚ್ಚಾರಣೆಯಿಂದ ಭಗವಂತನ ಸ್ಮರಿಸಿ ಇರ್ತಾ ಇತ್ತು. ಯಾವ ಮಂತ್ರಗಳು, ವೇದ ಮಂತ್ರಗಳು ಕೂಡ ಓಂಕಾರದಿಂದ ಶುರು ಆಗುತ್ತೆ. ಓಂ ಅಂದ್ರೆ ಅದು ಕೃಷ್ಣನ್ನೇ ಸೂಚಿಸೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸಲ ಮತ್ತೆ ಹೇಳಿದ್ದಾರೆ, ಪ್ರಣವ ಸರ್ವ ವೇದೇಶು. ಈ ರೀತಿ ಅದು ನಾನೇ ಅಂತ ಭಗವಂತನ ಹೇಳಿರೋದು ಇದೆ ಭಗವದ್ಗೀತೆಯಲ್ಲಿ ಓಂಕಾರದಲ್ಲಿ. ಸೊ ಹೀಗೆ ವೇದ ಮಂತ್ರಗಳಿವೆ. ಸೊ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದು, ಅದರ ಒಂದು ಪವಿತ್ರತೆಯಿಂದ ಮಾಡೋದಿದೆ. ಉಚ್ಚಾರಣೆ ಏನೋ ಒಂದು ಟೈಪ್ ರೆಕಾರ್ಡರ್ ಹಾಕ್ಬಿಟ್ಟು ನಾವು ಅದನ್ನ ರೆಕಾರ್ಡ್ ಮಾಡಿದೀವಿ, ಅದು ಅಲ್ಲ ಉಚ್ಚಾರಣೆ, ಅದಲ್ಲ. ಅದಕ್ಕೆ ಆ ರೀತಿಯ ಒಂದು ಧರ್ಮದ ಪಾಲನೆಯಲ್ಲಿರುವ ವ್ಯಕ್ತಿಗಳು, ಯಾಜ್ಞಿಕ ಬ್ರಾಹ್ಮಣರು ಇರ್ತಾರೆ. ಸೊ ಅವರ ಉಚ್ಚಾರಣೆ, ಅವರ ಪರೀಕ್ಷೆ, ಅವರೆಷ್ಟು ಅದನ್ನ ಪ್ರವೀಣರಾಗಿದ್ದಾರೆ ಅಂದ್ರೆ ಅವರ ಉಚ್ಚಾರಣೆಯಿಂದ ಈ ಯಜ್ಞದ ಕಾರ್ಯದಲ್ಲಿ ಕೊನೆಗೆ ಆ ಪಶುವನ್ನು ಬಲಿ ಕೊಟ್ರು. ಅದು ನಂತರವೇ ಅದು ಸಾಮಾನ್ಯವಾಗಿ ಕೊಡ್ತಾ ಇದ್ದು ವೃದ್ಧ ಒಂದು ಪ್ರಾಣಿಯನ್ನು. ಏನಿವೆ ಮೃತ್ಯು ಬರುತ್ತೆ, ಅದು ಕೂಡ ಹೆಚ್ಚಾಗಿ ನಮಗೆ ವೃದ್ಧಾವಸ್ಥೆ ಬರ್ತಾ ಹತ್ತಿರ ಬರ್ತಾ ಇದೆ, ಮರಣದ ಬಾಗಿಲು ಹತ್ತಿರ ಬರ್ತಾ ಇದೆ ನಮಗೆ. ಸೊ ಹಾಗೆ ಆ ವೃದ್ಧ ಪ್ರಾಣಿಯನ್ನು ಅವರು ಬಲಿ ಕೊಟ್ಟು ಅದೇ ಒಂದು ಇದರಿಂದ ಯಜ್ಞಕುಂಡದಿಂದ ಒಂದು ಯೌವನ ಶರೀರವುಳ್ಳ ಪ್ರಾಣಿ ಬರ್ತಾ ಇದೆ. ಇವಾಗ ಕುದುರೆ, ಈ ಅಶ್ವಮೇಧ ಯಜ್ಞ ಅಂದ್ರೆ ಇದೊಂದು ವಯಸ್ಸಾದ ಇದು ಕುದುರೆನಲ್ಲಿ ಬಿಟ್ರೆ ಸ್ವಲ್ಪ ವಯಸ್ಸಾದ, ಮೋಸ್ಟ್ಲಿ ಅಶ್ವಮೇಧ ಯಜ್ಞ ತುಂಬಾ ವಯಸ್ಸಾದ ಬಿಡ್ತಾರೆ. ಎನಿವೆ ಅದು ಜನರಲ್ ರೂಲ್ ಅದೇ, ವಯಸ್ಸಾದ ಪ್ರಾಣಿ ಅದು ಬಿಡೋದು. ಅದನ್ನ ಮತ್ತೆ ಅದಕ್ಕೆ ಒಂದು ಯವನವಾದ ದೇಹ ಸಿಗ್ತಾ ಇತ್ತು. ಇಲ್ಲ ಅಂದ್ರೆ ಇನ್ನ ಉತ್ತಮವಾಗಿ ಅದಕ್ಕೆ ಮನುಷ್ಯ ಜನ್ಮ ಸಿಗೋದೊಂದು ಸಾಧ್ಯತೆ ಕೂಡ ಇರ್ತಾ ಇತ್ತು. ಸೊ ಮನುಷ್ಯ ಜನ್ಮ ಸಿಗೋದು ಅಷ್ಟು ಸುಲಭ ಅಲ್ಲ ನಮಗೆ. ಹೇಗೋ ನಾವು ಪಡೆದಿದ್ದೇವೆ ಈ ಒಂದು ಭಾಗ್ಯವನ್ನು ಭಗವಂತ ಕೃಪೆಯಿಂದ. ಈಗ ಮನುಷ್ಯ ಜನ್ಮದಲ್ಲಿ, ಮನುಷ್ಯ ದೇಹದಲ್ಲಿ ಇದ್ದೇವೆ ನಾವು. ಸೊ ಇದು ಆ ಪ್ರಾಣಿಗೆ ತಕ್ಷಣವೇ ಸಿಗುತ್ತೆ. ಎಷ್ಟೋ ಜನ್ಮಗಳ ನಂತರ ಅದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿ, ಇನ್ನೊಂದು ದೇಹದಿಂದ ಇನ್ನೊಂದು ದೇಹ, ಮತ್ತೆ ಮನುಷ್ಯ ಜನ್ಮ ಪಡೆಯುವುದು. ಎಷ್ಟೋ ಜನ್ಮಗಳು, ಎಷ್ಟೋ ಲಕ್ಷ ವರ್ಷಗಳಾಗ್ಬೋದು, ಆದ್ರೆ ತಕ್ಷಣವೇ ಅದು ಪಡೆಯುತ್ತಂತೆ. ಸೊ ಆ ರೀತಿಯ ಯಾಜ್ಞಿಕ ಬ್ರಾಹ್ಮಣ ಇರ್ತಾರೆ. ಆದ್ರೆ ಈಗ ಎಲ್ಲಿದ್ದಾರೆ? ಸೊ ಯಾರಾದ್ರೂ ನೋಡಿದ್ದೀರಾ ಆ ತರ ಯಜ್ಞಗಳು? ಎಲ್ಲಾದ್ರೂ ಹೋಗಿ ಇದ್ರ ಪಶು ಬಲಿ ಯಜ್ಞಗಳು ಯಾರು? ನಾನಂತೂ ಹೋಗಿಲ್ಲ, ಕೇಳಿದ್ದೇವೆ ಈ ತರ ಎಲ್ಲ ಇದೆ ಅಂತ. ಸೊ ಈಗಲೂ ಕೂಡ ಸ್ವಲ್ಪ ಜನ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಈ ತರ ನಾವು ಅಶ್ವಮೇಧ ಯಜ್ಞ ಮಾಡೋಣ, ಇನ್ನೊಂದು ಯಜ್ಞ ಮಾಡೋಣ, ಇದರ ಪ್ರಾಣಿಯನ್ನೆಲ್ಲ ಅರ್ಪಣೆ ಮಾಡೋಣ, ಇದೆಲ್ಲ ಮಾಡ್ತಾರೆ. ಸೊ ಯಾವುದೇ ರೀತಿ ಈ ತರ ಯಜ್ಞಗಳಲ್ಲಿ ನೀವು ಮಾಡಿದ್ರಲ್ಲಿ ಯಾರಾದರೂ ಆ ಪ್ರಾಣಿಗಳು ಮತ್ತೆ ದೇಹವನ್ನು ಅವರು ಪುನರ್ ಬದುಕ್ ಬಂದಿದ್ದಾರೋ, ಇಲ್ಲಾಂದ್ರೆ ಮನುಷ್ಯರಾಗಿದ್ದಾರೋ ಯಾರು ನೋಡಿದ್ದೀರಾ? ಇಲ್ಲ ಪ್ರಭುಜಿ. ಯಾರು ನೋಡಿಲ್ಲ. ಇಲ್ಲ ಪ್ರಭು, ನೀವೇ ನೋಡಿದ್ರೆ ಅಂದ್ರೆ ನಾವೆಲ್ಲಿ ನೋಡಕ್ಕಾಗುತ್ತೆ ಪ್ರಭು? ಇದು ನೋಡಕ್ಕಾಗೋದಿಲ್ಲ. ಇದು ಈಗ ಅಲ್ಲ, ಇದು ಮಾಡಬಾರದು. ಇದು ಮಾಡಿದ್ರೆ ಆಯ್ತು. ಇದನ್ನ ನಾವು ಒಂದು ಪ್ರಾಣಿಯನ್ನು ಕೊಂದು ಮತ್ತೆ ಆ ಪಾಪವನ್ನು ನಾವು ಅದನ್ನ ಭೋಗಿಸಬೇಕು. ಯಾರಾದ್ರೂ ಹೋಗಿದ್ದೀರಾ ಈ ತರ ಯಜ್ಞಗಳು, ಪಶು ಬಲಿ ಮಾಡೋ ಯಜ್ಞಗಳು? ಇಲ್ಲ ಪ್ರಭುಜಿ.
ಹರೇ ಕೃಷ್ಣ. ಇಲ್ಲ ಪ್ರಭುಜಿ. ಇಲ್ಲ ಯಾರು ನೀವು ನಾನ್ ಸಣ್ಣದಿರುವಾಗ ನೋಡಿದ್ದೇನೆ ಪ್ರಭುಜಿ. ನೋಡಿ ಜಯಂತಿ ಮಾತಾಜಿ ಹೇಳ್ತಾ ಇದಾರೆ ಈ ತರ ಯಜ್ಞಗಳಿದೆ ಅಂತ ಹೇಳ್ತಾರೆ, ಅವ್ರು ಹೋಗಿದ್ದಾರೆ. ಯಜ್ಞ ಅಂದ್ರೆ ಅಲ್ಲಿ ಯಾವ ಮಂತ್ರಗಳು ಜಾಸ್ತಿ ಉಚ್ಚಾರಣೆ ಇಲ್ಲ, ಹಾ. ಅದರಿಂದಾಗಿ ಅವರದು ಅಲ್ಲಿ ಬಕ್ವಾಸ್ ಆಗಿರುತ್ತದೆ. ಅದು ಯಾವ ಯಾವ್ದು ಯಾವ ಪ್ರಾಣಿಯಲ್ಲಿ ಇದು ಮಾಡ್ತಾ ಇದ್ರು ಅಲ್ಲಿ? ಅಲ್ಲಿ ಕೋಳಿ ಪ್ರಭುಜಿ, ಕೋಳಿ ಹಾ. ಮತ್ತೆ ಈ ಆಡು. ಯಾವ್ದು ಆಡು? ಎನಿವೆ ಯಾವ್ದು ಬೇರೆ ಬೇರೆ ಯಜ್ಞಗಳಿರ್ಬೋದು. ಆದ್ರೆ ಹೇಳೋದು ಈ ತರ ಮುಖ್ಯವಾಗಿ ಶಾಸ್ತ್ರದಲ್ಲಿ ಹೇಳೋದು ಈ ತರ ದೊಡ್ಡದು. ಇದು ಅಶ್ವಮೇಧ ಯಜ್ಞ, ಗೋಮೇಧ ಯಜ್ಞ, ಇದು ಬಹಳ ದೊಡ್ಡ ಯಜ್ಞ. ಇದನ್ನ ಸಾಮಾನ್ಯ ವ್ಯಕ್ತಿಗಳು ಮಾಡಕ್ಕೆ ಆಗಲ್ಲ. ಇದು ಸಾಮಾನ್ಯ ವ್ಯಕ್ತಿ ಹೇಳಿದ್ರೆ ನಮಗಿರೋ ಒಂದು ಆರ್ಥಿಕ ಇದರ ವ್ಯವಸ್ಥೆಯಲ್ಲಿ ಯಾರು ಪ್ರಜೆಗಳು ಮಾಡಕ್ಕ, ಇದು ರಾಜರಂತ ವ್ಯಕ್ತಿಗಳು ಮಾಡೋದು. ರಾಜರ ಹತ್ರ ಅಷ್ಟು ಹಣ ಇದೆ, ಅಷ್ಟು ಸಂಪರ್ಕ ಇದೆ, ಅಷ್ಟು ಜನದ ಬೆಂಬಲ ಇದೆ. ಆ ರೀತಿಯ ಒಂದು ಬ್ರಾಹ್ಮಣರು ಇರ್ತಾ ಇದ್ರು. ಸೊ ಅವರು ಮಾಡುವ ಯಜ್ಞಗಳಿದೆಲ್ಲ ಈ ತರ ಅಶ್ವಮೇಧ ಯಜ್ಞ ಆಗ್ಬೋದು, ಇಲ್ಲಾಂದ್ರೆ ರಾಜಸೂಯ ಯಜ್ಞ ಆಗ್ಬೋದು. ಆದರೂ ಚಿಕ್ಕಪುಟ್ಟ ಯಜ್ಞಗಳು ಇರ್ತಾ ಇತ್ತು. ಸೊ ಚಿಕ್ಕಪುಟ್ಟ ಯಜ್ಞಗಳಲ್ಲಿ ಈ ತರ ಯಜ್ಞ ಪಶು, ಇವಾಗ ನಾವು ಶಿವ ಅನ್ನು ಇದು ಮಾಡೋದನ್ನ ಕೇಳ್ತೇವೆ ನಾವು. ಆ ದಕ್ಷನು ಶಿವನ ನಿಂದನೆ ಮಾಡಿದ್ದು, ಆ ಟೈಮಲ್ಲಿ ಕೂಡ ಒಂದು ಯಜ್ಞ ಪಶು ಇತ್ತು, ಅದರ ಕೇಳ್ತೇವೆ ನಾವು. ಸೊ ಇದು ಯಜ್ಞಗಳಿದೆ. ಇದು ಯಜ್ಞಗಳಲ್ಲಿ ಯಜ್ಞ ಪಶುವನ್ನು ಬಲಿ ಕೊಡುವ ಕ್ರಮ ಇದೆ. ಸೊ ಅಲ್ಲಿ ನೀವು ಹೇಳೋದು ಮಾತಾಜಿ ಹೇಳಿದಾಗೆ, ಅಲ್ಲಿ ಯಾವ್ದಲ್ಲಿ ಶಿವನನ್ನು ಇದು ಮಾಡಿದ ಬಲಿ ಕೊಟ್ಟದಲ್ಲಿ, ದಕ್ಷ ಯಜ್ಞದಲ್ಲಿ ಆಡನ್ನ ಪ್ರಭುಜಿ. ಆಡು. ಎಸ್. ಸೊ ಮಾತಾಜಿ ಆ ತರ ಒಂದು ಯಾವ್ದೋ ಒಂದು ಯಜ್ಞವನ್ನು ನೋಡಿದ್ದಾರೆ, ಯಾವ್ದೋ ಒಂದು ಅಲ್ಲಿ ಆಡು. ಸೊ ದಕ್ಷ ಯಜ್ಞದಲ್ಲಿ ಆ ಒಂದು ಮೇಕೆ, ಆಡು ಅಂದ್ರೆ ಮೇಕೆ ಅಲ್ವಾ? ಸೊ ಮೇಕೆಗೆ ಅವರು ಬಲಿ ಕೊಟ್ಟದು. ಸೊ ಕೊನೆಗೆ ನಾವು ಕೇಳಿದ್ದು ಅದರಲ್ಲಿ ಆ ದಕ್ಷನಿಗೆ ಆ ಮೇಕೆಯ ಇದನ್ನು ಕೊಡ್ತಾರೆ, ಕೊಡ್ತಾರೆ. ಮತ್ತೆ ಆ ಪ್ರಾಣಿಗೆ ಏನಾಯ್ತು ಗೊತ್ತಿಲ್ಲ ನಂಗೆ. ಡೆಫಿನೆಟ್ಲಿ ಪ್ರಾಣಿಗೆ ಅದು ಮನುಷ್ಯ ಜನ್ಮ ಸಿಕ್ಕಿರ್ಬೇಕು ಅನ್ಸುತ್ತೆ, ಯಾಕಂದ್ರೆ ಅದರ ತಲೆ ಇಲ್ಲಿ ಬಂದ್ಬಿಟ್ಟಿದೆ ಈಗ. ಮತ್ತೆ ಇಲ್ಲಾಂದ್ರೆ ಅದಕ್ಕೆ ಹೊಸ ತಲೆ ಏನೋ ಕೊಟ್ಟವ್ರಿಗೆ ಇದಕ್ಕೆ ಇದು ಮಾಡೋದು ಗೊತ್ತಿಲ್ಲ. ಎನಿವೆ ಅಲ್ಲಿ ಶಿವನು ಎಲ್ಲ ಅಷ್ಟು ದೊಡ್ಡ ಯಜ್ಞ ಅಂದ್ರೆ ದಕ್ಷ ಯಜ್ಞ ಅಂದ್ರೆ ಅಲ್ಲಿ ಮತ್ತೆ ಭಗವಂತನು ಬರ್ತಾರೆ. ಅದರಲ್ಲಿ ಇರುವಾಗ ಆ ಪ್ರಾಣಿಗೆ ಅದರಿಂದ ಲಾಭ ಡೆಫಿನೆಟ್ಲಿ ಅದಕ್ಕೆ ತುಂಬಾ ಬಹಳ ಒಂದು ಇದೇ ಆಗಿರುತ್ತೆ, ಉಪಕಾರನೇ ಆಗಿರುತ್ತೆ. ಅದಕ್ಕೆ ಒಳ್ಳೆ ಉಣ್ಣು ಮಾನವ ಜನ್ಮಾನೋ ಏನೋ ಅದೆಲ್ಲ ಆಗಿರುತ್ತೆ. ಬಟ್ ನೀವು ಅದರ ಕೊಡ್ತಾರೆ ಪ್ರಭುಜಿ, ಕೋಣನ ಬಲಿ ಕೊಡ್ತಾರೆ ದುರ್ಗಾದೇವಿ. ನೋಡಿ. ಸೊ ಅದರಲ್ಲಿ ಕೊಟ್ಟು ಅವರು ಆಹಾರ ತಗೊಳ್ತಾರೆ ಇನ್ನೂ ಸ್ವಲ್ಪ ಜನ. ಅದು ತಗೊಳ್ಳೋದು ಪ್ರೇತಗಳ ಪ್ರಸಾದ. ಈಗ್ಲೂ ಶಿರ್ಸಿಯಲ್ಲಿ ಆ ಒಂದು ಕೋಣ ಬಲಿ ಕೊಡ್ತಾರೆ ಪ್ರಭುಜಿ, ಶಿರ್ಸಿ ಮಾರಿಕಾಂಬೆಗೆ. ನಮ್ಮೂರಲ್ಲೂ ದ್ಯಾವಮ್ಮಂಗೆ ಕೊಡ್ತಾರೆ ಪ್ರಭುಜಿ, ಕೋಣನೇ ಕೊಡ್ತಾರೆ. ಸೊ ಆದ್ರೆ ಇದೆಲ್ಲ ಇದು ಇದು ಕೋಣ ಓಕೆ. ಕೋಣ ಅಂದ್ರೆ ಇದೆಲ್ಲ ಬಫೆಲೋ ಸೊ ಏನೇನೋ ಇದೆ. ಆದ್ರೆ ಇದೆಲ್ಲ ನಿಷೇಧ. ಇದು ಇದೆಲ್ಲ ಒಂದು ಧರ್ಮದ ಹೆಸರಿನಲ್ಲಿ ನಡೀತಾ ಇರೋ ಇದು ಏನ್ ಹೇಳ್ತಾರೆ, ಧರ್ಮಾಭಾಸ್, ಈ ತರ ಧರ್ಮ ವಿಧರ್ಮ. ಸೊ ಎಷ್ಟೆಷ್ಟೋ ರೀತಿ ಹೇಳ್ತೇವೆ ನಾವು ಧರ್ಮ ಅನ್ಕೊಳ್ತೇವೆ, ಆದ್ರೆ ಇದು ನಿಜವಾದ ಧರ್ಮ ಅಲ್ಲ. ಇದು ಧರ್ಮ, ಪರಧರ್ಮ, ಛಲಧರ್ಮ, ಈ ತರ ಬೇರೆ ಬೇರೆ ಇದಿದೆ. ಅದು ಧರ್ಮದ ರೀತಿಯಲ್ಲಿ ಅನ್ಸುತ್ತೆ, ಆದ್ರೆ ಧರ್ಮ ಅಲ್ಲ. ಅದೆಲ್ಲವೂ ಕೂಡ ಅದು ವಿಧರ್ಮ, ಉಪಧರ್ಮ. ಏನೇನೋ ಇದೆಲ್ಲ ಇದೆ, ಇದರ ಸಮಾಜದಲ್ಲಿ ಇರುತ್ತೆ. ಸೊ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಉತ್ತರಿಸುವಾಗ ಯಾರಿಗೆ, ಶಾಂತಕಾಜಿ ಹೇಳ್ತಾರೆ, ನಮ್ಮ ಶಾಸ್ತ್ರದಲ್ಲಿ ನೀವು ಇದು ಹೇಳ್ತಾ ಇದ್ದೀರಾ, ಕರೆಕ್ಟ್ ಒಪ್ಕೊಳ್ತೇನೆ ನಾನು, ಈ ಯಜ್ಞಗಳಿದೆ, ಈ ಪಶುಬಲಿ ಇದೆ, ಆದ್ರೆ ಇದು ಈಗ ನಿಷೇಧ. ಅಶ್ವಮೇಧಂ ಗವಾಲಂಬಂ ಸನ್ಯಾಸಂ ಫಲಪೈತೃಕಂ ದೇವರೇನ ಸುತೋತ್ಪತ್ತಿ ಕಲೌ ಪಂಚ ವಿಭರ್ಜಯೇತ್. ಸೊ ಇದೊಂದು ಮಾತು ಚೈತನ್ಯ ಮಹಾಪ್ರಭು ಶಾಸ್ತ್ರದಿಂದಾನೇ ಹೇಳೋದು. ಈ ಕಲಿಯುಗದಲ್ಲಿ ಇದು ಅಶ್ವಮೇಧ ಯಜ್ಞ, ಗೋಮೇಧ ಯಜ್ಞ, ಇದು ವಿವರ್ಜಯೇತ್, ಇದನ್ನು ಮಾಡಬಾರ್ದು, ಇದು ನಿಷೇಧ. ಒಂದೊಂದ್ಸಲ ನೀವು ಗೂಗಲ್ ಅಲ್ಲೇ ನೋಡಿದ್ರೆ ಕೇಳ್ತಾರೆ, ಈ ರಾಜ ಮಾಡ್ದ, ಆ ರಾಜ ಮಾಡ್ದ, ಅಶ್ವಮೇಧ ಯಜ್ಞ ಮಾಡಿದ್ರು, ಏನೋ ಇರ್ಬೋದು ಎಲ್ಲ. ಅದೇ ಅದು ಶಾಸ್ತ್ರದ ಅಲ್ಲಿ ನೀವು ಈಗ ಹೇಳ್ತಾ ಇರೋ ಎಲ್ಲ ಕೋಣವನ್ನು ಬಲಿ ಕೊಡ್ತಾರೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ, ಇಲ್ಲಿ ಅಲ್ಲಿ ಎಲ್ಲ ಇದೆ ಇರ್ಬೋದು ಅಭ್ಯಾಸಗಳು, ಆದ್ರೆ ಇದೆಲ್ಲ ಶಾಸ್ತ್ರ ಪ್ರಕಾರ. ಕೋಣ ಅಷ್ಟೇ ಅಲ್ಲ ಪ್ರಭುಜಿ, ಆ ದಿವಸ ಒಂದು ದಿನ ಜಾತ್ರೆ ಮಾಡ್ತಾರೆ, ಒಂದು ತಿಂಗಳ ಜಾತ್ರೆ. ಅದರಲ್ಲಿ ಒಂದು ದಿವಸ ಕೋಣನ ಜಾತ್ರೆ ಮತ್ತೆ ಕುರಿ ಆಡುಗಳನ್ನು ಕಟ್ ಮಾಡ್ತಾರೆ, ಕುರಿ ಜಾತ್ರೆ ಅಂತಾರೆ. ಇಡೀ ನದಿಯ ಕೆಂಪಾಗ್ತದೆ ಕಟ್ ಮಾಡ್ತಾರೆ. ನೋಡಿ ಇದೆಲ್ಲ ನಡೀತಾ ಇದೆ. ಇದೆಲ್ಲ ಕಲಿಯುಗ ಪ್ರಭಾವದಲ್ಲಿ ಧರ್ಮದ ಚಟುವಟಿಕೆ, ಧರ್ಮದ ಜಾತ್ರೆ, ಸೊ ಧರ್ಮದ ಸಂಘಟನೆ, ಇದೆಲ್ಲ ಹೆಸರಾಗಿ ನಡೀತಾ ಇದೆಲ್ಲ ಹೇಳ್ತಾರೆ. ಆಕ್ಚುಲಿ ಹೀಗೆ ಈ ಪ್ರತಿಕ್ರಿಯೆ ನಾವು ಎಷ್ಟರ ಮಟ್ಟಿಗೆ ಈ ರೀತಿ ಪ್ರಾಣಿಗಳ ಮೇಲೆ ನಾವು ಇದ್ ಮಾಡ್ತೇವೋ, ಅದೇ ಮಟ್ಟಿಗೆ ನಮಗೂ ಕೂಡ ನಮ್ಮ ಮಾನವ ಸಮಾಜದ ಮೇಲೆ ಕೂಡ ಬರುತ್ತೆ. ಈಗ ಇದ್ದಕ್ಕಿದ್ದಾಗಿ ಒಂದು ಮಹಾಯುದ್ಧ ಆಗುತ್ತೆ, ಇದ್ದಕ್ಕಿದ್ದಾಗಿ ಒಂದು ಉಗ್ರಗಾಮಿಗಳು ಬಂದು ಶೂಟಿಂಗ್ ಮಾಡ್ತಾರೆ. ಸೊ ಈ ರೀತಿ ಇದು ಪ್ರತಿಕ್ರಿಯೆ
ಪ್ರಕೃತಿ ಕೊಡೋದು. ನಾವು ಆ ರೀತಿ ಬೇರೆ ಪ್ರಾಣಿಗಳು ಪಕ್ಷಿಗಳಿಗೆ ಮಾಡ್ತಾ ಇದೀವಿ, ನಮಗೆ ಅದೇ ರೀತಿ ಬರುತ್ತೆ. ಸೊ ಇದೆಲ್ಲ ನಿಷೇಧ, ಇದೆಲ್ಲ ಇಲ್ಲ, ಇದೆಲ್ಲ ಶಾಸ್ತ್ರ ಪ್ರಕಾರ ಇದೆ. ಶಾಸ್ತ್ರ ಪ್ರಕಾರ ನಿಮಗೆ ಏನಾದ್ರು ಯಾರಾದ್ರೂ ಆಹಾರ ಸ್ವೀಕರಿಸಬೇಕು, ಆತರ ಮಾಂಸಭಕ್ಷಣೆ ಮಾಡ್ಬೇಕು ಅಂದ್ರೂ ಕೂಡ ಇದೆ. ಅದು ನೀವು ತಿಂಗಳಿಗೊಮ್ಮೆ ಅಮಾವಾಸ್ಯೆಯಲ್ಲಿ ಅದು ಎಲ್ಲೋ ಒಂದು ಈ ತರ ಜಾತ್ರೆ ಮಾಡ್ಕೊಂಡು ಅಲ್ಲ ಅದಿರೋದು, ಎಲ್ಲೋ ಅದು ಯಾರು ಕೂಡ ಕೇಳಿಸ್ಬಾರ್ದಂತೆ ಆ ಶಬ್ದ. ಅದಕ್ಕೂ ಮಂತ್ರಗಳಿದೆ, ಅದೆಲ್ಲ ಹೇಳಿದ್ರು. ಅವಾಗ ಆ ರೀತಿಯಲ್ಲಿ ಆ ಬಲಿ ಇರೋದು. ಸೇನಿವೆ ಇದೆಲ್ಲ ನಡೆಯುತ್ತೆ ಕಲಿಯುಗ. ಎಲ್ಲವೂ ಕೂಡ ಮೇಲೆ ಕೆಳಗೆ, ತಲೆ ಮೇಲಿದೆ, ತಲೆ ಕೆಳಗಿದೆ, ಕಾಲ್ ಮೇಲಿದೆ. ಸೊ ಈ ರೀತಿಯ ಚಟುವಟಿಕೆ. ಸೊ ಏನಿವೆ ಅದೇ ಶಿಲ ಪ್ರಭುಪಾದರು ಹೇಳ್ತಾ ಇರೋದು ಇದು. ಈಗ ಕಲಿಯುಗದಲ್ಲಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಯಜ್ಞಗಳ ಬಗ್ಗೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳ್ತಾರೆ. ಎಲ್ಲ ಯಜ್ಞಗಳಲ್ಲಿ ನಾನು ಜಪ. ಇವಾಗ ಹರೇ ಕೃಷ್ಣ ಮಂತ್ರ ನಾವು ಜಪ ಮಾಡ್ತೇವೆ. ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದು ಮಹಾಮಂತ್ರವನ್ನು ನಾವು ಜಪ ಮಾಡ್ಬೋದು, ಇಲ್ಲಾಂದ್ರೆ ಸಂಕೀರ್ತನೆ ಮಾಡ್ಬೋದು. ಇದು ಯಜ್ಞ ಕಲಿಯುಗದಲ್ಲಿ. ಕೃಷ್ಣನ್ ಕೂಡ ಆ ರೀತಿ ಅಷ್ಟು ಮಹತ್ವ ಕೊಟ್ಟಿದ್ದಾನೆ. ಜಪ ಅಂದ್ರೆ ಒಂದು ರೀತಿಯಲ್ಲಿ ನಾವು ಅಷ್ಟು ದೊಡ್ಡ ಶಬ್ದದಿಂದ ಮಾಡೋದಿಲ್ಲ, ಅದನ್ನ ಚಿಕ್ಕ ಶಬ್ದದಿಂದಾನೇ ಮಾಡೋದು. ಅದು ಅಟ್ ನಮಗ್ ಕೇಳಿಸ್ಬೇಕು ಅಂತ ನಾವು ಮಹಾಮಂತ್ರವನ್ನು, ಈ ಗಾಯತ್ರಿ ಮಂತ್ರ ಎಲ್ಲ ಜಪ ಮಾಡೋದಂದ್ರೆ ಅದಕ್ಕೆ ಸ್ವಲ್ಪ ಬೇರೆ ನಿಯಮಗಳಿದೆ. ಅದನ್ನ ನಿಮ್ಮ ಮನಸ್ಸಿನಲ್ಲೇ ಹೇಳ್ಬೇಕು. ಅದನ್ನ ಮನಸ್ಸಿನಲ್ಲೇ ಇದು ತುಟಿಗಳು ಕೂಡ ನಾವು ಅದನ್ನ ಇದು ಮಾಡದೆ ಅದು ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಅದು ಕೇವಲ ನಾವು ಒಳಗೆ ಅಂತರ್ಯವಾಗಿ ನಾವು ಅದು ಮಾಡೋ ಒಂದು. ಆದ್ರೆ ಅದು ಮಾಡೋದಕ್ಕೆ ಈ ಸಮಯದಲ್ಲಿ ಅಷ್ಟು ಸುಲಭ ಅಲ್ಲ. ನಾವು ಮನಸ್ಸನ್ನ ಆತರ ಮನಸ್ಸಿನಲ್ಲಿ ಮಾಡ್ತೀನಿ, ಮನಸ್ಸಿನಲ್ಲಿ ಹೇಳ್ತೀನಿ ಅಂತ ಹೇಳಿದ ತಕ್ಷಣವೇ ನಮ್ಮ ಮನಸ್ಸು ಎಲ್ಲ ಕಡೆ ಅರೌಂಡ್ ದ ವರ್ಲ್ಡ್ ಇನ್ 80 days. ಸೊ ಎಲ್ಲ ಫುಲ್ ಸುತ್ತಬಿಡುತ್ತೆ. ವಿಶ್ವದ ಎಲ್ಲ ಲೋಕಗಳು, ಎಲ್ಲ ಇದು ಸನ್ನಿವೇಶಗಳು ಎಲ್ಲವೂ ನಮ್ಮ ಹಿಂದೆ 50 ವರ್ಷದಿಂದ 20 ವರ್ಷದಿಂದ ಆಗಿದ್ದು ಏನೆಲ್ಲ ಇಮ್ಯಾಜಿನೇಷನ್ಸ್, ಎಲ್ಲ ಕನಸುಗಳು ಎಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೆ ಕಲಿಯುಗದಲ್ಲಿ ಗಾಯತ್ರಿ ಮಂತ್ರ ಇದೆ. ಅದಕ್ಕೆ ನಾವು ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಪ್ರೀ ಕ್ವಾಲಿಫಿಕೇಶನ್ಸ್ ಬೇಕು, ಪೂರ್ವ ಅರ್ಹತೆಗಳು ಬೇಕು. ಅರ್ಹತೆಗಳು ಪಡಿಬೇಕು ಅಂದ್ರೆ ಸತ್ವಗುಣವನ್ನು ಪಡಿಬೇಕು. ಸತ್ವಗುಣ ಎಲ್ಲಿದೆ ನಮಗೆ? ಸತ್ವಗುಣ ಅಭಾವ ಇದೆ. ನಮಗೆ ರಾಜಸಿಕ ಗುಣ, ತಾಮಸ ಗುಣ ಇನ್ನ ಡೇಂಜರ್, ಇನ್ನ ಬಹಳ ನಮಗೆ ಸಂಪೂರ್ಣವಾಗಿ ನಮಗೆ ನೆಲ ಸಮ ಮಾಡಿಬಿಡುತ್ತೆ ನಮ್ಮನ್ನ. ತಮೋಗುಣ, ಆಲಸ್ಯ. ಸೊ ಇದರಲ್ಲಿದ್ದೇವೆ ನಾವು. ಸೊ ನಮಗೆಲ್ಲಿ ಆ ರೀತಿ ಮಂತ್ರಗಳು? ಸೊ ಆಕ್ಚುಲಿ ಗಾಯತ್ರಿ ಮಂತ್ರ ಇದೆ, ಅದರ ಜಪ ಇದೆ, ಆದ್ರೆ ಅದನ್ನು ಸತ್ವಗುಣದಲ್ಲಿರುವವರು ಅದನ್ನ ಅಭ್ಯಾಸ ಮಾಡಬೇಕು. ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಕಲಿಯುಗಕ್ಕೆ ಭಗವಂತನ ಹರಿನಾಮ ಕೊಟ್ಟಿದ್ದಾನೆ, ಹರಿನಾಮ ಜಪ. ಇದಕ್ಕೆ ಏನ್ ಕಂಡೀಷನ್ ಇಲ್ಲ. ಇದನ್ನ ನಾವು ಮನಸ್ಸಿನಲ್ಲೂ ಹೇಳ್ಬೋದು, ಆಗ್ಲಿಲ್ಲ ಅಂದ್ರೆ ತುಂಬಾ ಒಂದು ಏನೋ ಆಯಾಸ ಆಗಿದೆ, ತುಂಬಾ ಒಂದು ಅನಾರೋಗ್ಯ ಆಗಿದೆ ಹೇಳ್ಬೋದು, ಮನಸ್ಸನ್ನು ಕೂಡ ಹೇಳ್ಬೋದು. ಇಲ್ಲ ಅಂದ್ರೆ ಗಟ್ಟಿಯಾಗಿ ಇದೆ, ಒಳ್ಳೆ ಇದಿದೆ, ಶಕ್ತಿ ಇದೆ, ಇನ್ನೊಂದಿದೆ, ಅದೆಲ್ಲ ನಾವು ತುಂಬಾ ಗಟ್ಟಿಯಾಗಿ ಕೂಡ ಹೇಳ್ಬೋದು. ಅಷ್ಟು ಅದಕ್ಕೆ ನಿಯಮೇನ ಯಾವ ತರ ನಿಯಮಗಳು ಕೂಡ ಇಲ್ಲ. ನಾಮಕಾರಿ ಬೌದ್ಧ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವ ಮೀದೃಶ ಮಿಹಾಜನಿ ನಾನು ರಾಗ. ಇದಕ್ಕೆ ಆತರ ಕಟ್ಟುನಿಟ್ಟಾದ ನಿಯಮಗಳಿಲ್ಲ. ಆದ್ರೆ ಇದರಿಂದ ನಮ್ಗೆ ಲಾಭ. ಇದಕ್ಕೆ ನಮ್ಗೆ ಹೇಳ್ತಾರೆ, ಇದು ಲಾಭ ಅಶ್ವಮೇಧ ಯಜ್ಞಕ್ಕಿಂತ ದೊಡ್ಡ ಲಾಭ. ಈ ಅಶ್ವಮೇಧ ಯಜ್ಞ ಇದು ಮಾಡೋದ್ರಿಂದ ನೋಡಿ, ಅಶ್ವಮೇಧ ಯಜ್ಞ ಮಾಡೋದ್ರಿಂದ ಈಗ ಇಂದ್ರನಿಗೆ ಭಯ ಆಗ್ಬಿಟ್ಟಿದೆ. ಸೊ ಈಗ ನೆಕ್ಸ್ಟ್ ನಾಳೆಯಿಂದ ನೀವು ಕೇಳ್ತೀರಾ, ಅವರು ಬೇರೆ ಬೇರೆ ಈಗ ಸನ್ಯಾಸಿ ವಿಷಯಗಳನ್ನು ಸ್ವೀಕರಿಸಿ ಬರ್ತಾರೆ. ಯಾಕಂದ್ರೆ ಇಂದ್ರನಾಗ್ ಬಂದ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಇಂದ್ರ ಈ ತರ ಬರ್ತಾ ಇದಾರೆ, ಇದಕ್ಕೆ ಕದ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಈಗ ಬೇರೆ ರೀತಿಯಲ್ಲಿ ಅವರು ಧರ್ಮ ಪುರುಷನಾಗಿ ಬಂದ್ರೆ ಯಾರು ಅದನ್ನ ಪ್ರತಿಭಟಿಸೋದಿಲ್ಲ. ಸೊ ಅವರು ಗುಪ್ತವಾಗಿ ಬರ್ತಾ ಇದ್ದಾರೆ ಹೇಳ್ತಾರೆ. ಅವರು ಒಂದು ಬೇರೆ ಫುಲ್ ಅವರು ವೇಷವನ್ನೇ ಬದಲಿಸಿ ಬರ್ತಾ ಇದ್ದಾರೆ. ಸೊ ಈ ಅಂತ ಯಾಕಂದ್ರೆ ಈ ಅಶ್ವಮೇಧ ಯಜ್ಞವನ್ನು ಅವ್ರು ಮಾಡಿ ಅವರು ಅಷ್ಟು ಶಕ್ತಿಯನ್ನು ಪಡೆದಿದ್ದಾರೆ, ಆ ಪದವಿಯನ್ನು ಪಡೆದಿದ್ದಾರೆ. ಆ ಪದವಿ ಇಂದ್ರನ ಪದವಿ ಅಷ್ಟು ದೊಡ್ಡ ಪದವಿ. ಅದು ದೊಡ್ಡ ಪೋಸ್ಟ್. ಇವಾಗ ಯಾರು ಪೋಸ್ಟ್ ಬಿಡ್ತಾರೆ? ಮುಖ್ಯಮಂತ್ರಿ ಆಗಿದ್ದೇನೆ 5 ವರ್ಷದಿಂದ 10 ವರ್ಷದಿಂದ ಬಿಡೋದಿಲ್ಲ, ಒಂದು ದಿವಸ ಬಿಡೋದಿಲ್ಲ ಅವರು. ಓ ನನ್ನದೇ ಇದು, ನನ್ನದೇ ಇದು ಕುರ್ಚಿನ ಇಟ್ಕೊಂಡ್ಬಿಡ್ತಾರೆ. ಸೊ ಇಂದ್ರದೇವ ಕೂಡ ಏನು ಅಷ್ಟು ದೊಡ್ಡ ವ್ಯಕ್ತಿ, ಇಂದ್ರದೇವ ಬಗ್ಗೆ ಹಾಗೆ ಹೇಳೋದಂತಲ್ಲ. ಸೊ ಅವರು ಕೂಡ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ, ಅವ್ರ ಪದವಿ ಬಗ್ಗೆ ಅವ್ರ ಅಟ್ಯಾಚ್ಮೆಂಟ್ ಇದೆ. ಸೊ ಅವ್ರು ಈ ಅಶ್ವಮೇಧ ಯಜ್ಞವನ್ನು ಪಡೆದು ಒಂದೊಂದ್ಸಲ ಅವ್ರು ಮಾಡ್ತಾ ಇರ್ತಾರೆ, ಇನ್ನು ಅದನ್ನ ಮಾಡ್ತಾ ಇರ್ತಾರಂತೆ. ಅದನ್ನ ಮಾಡೋದ್ರಿಂದ ಅವ್ರಿಗೆ ಇದರಿಂದ ಆ ಪದವಿಯಲ್ಲಿ ಇರಕ್ಕೆ ಆಗತ್ತೆ. ಸೊ ಹೀಗೆ ಅಶ್ವಮೇಧ ಯಜ್ಞ ಅಷ್ಟು ದೊಡ್ಡ ಯಜ್ಞ. ಆದ್ರೆ ಹರೇ ಕೃಷ್ಣ ಮಂತ್ರ, ಈ ಯಜ್ಞ ಜಪ ಯಜ್ಞ ಅದಕ್ಕಿಂತ ದೊಡ್ಡ. ಅದನ್ನು ಹೋಲಿಸಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಅಶ್ವಮೇಧ ಯಜ್ಞದಿಂದ ನಾವು ಮಾಡಿದ್ರೆ ನಿಮಗೆ ಸಿಗ್ಬೋದು ಇಂದ್ರನ ರೀತಿಯ ಒಂದು ಸ್ಥಾನ ಸಿಗ್ಬೋದು, ಇಲ್ಲ ಅಂದ್ರೆ ಭೂಲೋಕದಲ್ಲಿ ಆ ರೀತಿಯ ಒಂದು ಅಧಿಪತ್ಯ ಸಿಗ್ಬೋದು. ಆದ್ರೆ ಹರೇ ಕೃಷ್ಣ ಮಂತ್ರ ಸೇವೆ ಮಾಡಿದ್ರೆ, ನಾವು ಜಪಿಸಿದ್ರೆ ನಾವು ಭಗವದ್ಧಾಮಕ್ಕೆ ಹೋಗಬಹುದು. ಕೃಷ್ಣನನ್ನ ತೃಪ್ತಿಪಡಿಸಿ, ಕೃಷ್ಣನಿಗೆ ಆತ್ಮೀಯವನಾಗಿ ನಾವು ಶಾಶ್ವತವಾದ ಒಂದು ಸ್ಥಾನವನ್ನು ಪಡಿಬಹುದು.
ಹರೇ ಕೃಷ್ಣ ಮಂತ್ರ ನಾವು 10 ಅಶ್ವಮೇಧಗಳು, 100 ಅಶ್ವಮೇಧ ಯಜ್ಞಗಳು, 1000 ಅಶ್ವಮೇಧ ಯಜ್ಞಗಳು ಅದಕ್ಕೂ ಕೂಡ ಹೋಲಿಕೆ ಮಾಡಕ್ ಅಷ್ಟು ದೊಡ್ಡ ನಮಗೆ ಇದು ಭಾಗ್ಯ ಹರೇ ಕೃಷ್ಣ ಮಂತ್ರ ಈ ಜಪ ಯಜ್ಞದಿಂದ, ಈ ನಾಮ ಯಜ್ಞದಿಂದ ನಮಗೆ ಸಿಗ್ಬಹುದು ನಮಗೆ. ಸೊ ಎನಿವೆ, ಸೊ ಇನ್ನೊಂದು ವಿಷಯ ನಾನು ಹೇಳ್ತಾ ಇದ್ದು, ಈ ತರ ಮತ್ಸರತೆ. ಸೊ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಇಂದ್ರನಿಗೆ ಏನಾಯ್ತು ಅಂದ್ರೆ ಸ್ವಲ್ಪ ಅಸೂಯೆ ಬರುತ್ತೆ, ಸಹಜ ಬರುತ್ತೆ ಅದು ಅಂತ. ಆದ್ರೆ ಏನು ಅಂದ್ರೆ ಅಂತ ದೊಡ್ಡ ವ್ಯಕ್ತಿಯು ಕೂಡ ಬಂತಲ್ವಾ, ಅದು ಪ್ರಶ್ನೆ. ಸೊ ಹೇಳ್ತಾರೆ ಇಲ್ಲಿ ಸಮಾಜದಲ್ಲೂ ಆಗಿದೆ, ನೀವು ನೋಡಿ, ನೀವು ಎಷ್ಟು ದ್ವೇಷದ ಚಟುವಟಿಕೆಗಳು ನಡೀತಾ ಇದೆ. ಸೊ ನಾನು ಯಾವ್ದೋ ಕೇಳ್ತಾ ಇದ್ದಿದ್ದು, ಶ್ರೀಲ ಪ್ರಭುಪಾದ ಬರೀತಾರೆ, ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ಬರೀತಾರೆ. ಅವ್ರು ನಮ್ಮ ರಾಷ್ಟ್ರದ ಅಧ್ಯಕ್ಷರು ಕೂಡ ಆಗಿದ್ರು ಅವರು, ಅವ್ರ ಹೆಸರು ತಗೊಳ್ಳೋದಿಲ್ಲ ನಾನು, ಮತ್ತೆ ನೀವೇ ಯೋಚನೆ ಮಾಡಿ ಯಾರಿರ್ಬೋದು ಆ ವ್ಯಕ್ತಿ ಅಂತ. ಸೊ ಅವ್ರ ಬಗ್ಗೆ ಶ್ರೀಲ ಪ್ರಭುಪಾದರು ಬಹಳ ಕಡೆ ಖಂಡಿಸ್ತಾರೆ. ಅವರು ಭಗವದ್ಗೀತೆನ ಅವರು ಇದು ಕೂಡ ಬರೆದ್ರು, ಭಗವದ್ಗೀತೆ ಟೀಕೆ ಬರೆದು ದೊಡ್ಡ ಅವರು ಸಮಾಜದಲ್ಲಿ ಒಂದು ದೊಡ್ಡ ಶಿಕ್ಷಕನಾಗಿ ಅವರ ಹೆಸರು, ಮತ್ತೆ ಅವರ ದೊಡ್ಡ ಫಿಲಾಸಫರ್, ದೊಡ್ಡ ಏನ್ ಹೇಳೋದು, ಹೀಗೆ ಚಿಂತಕರು, ವಿದ್ವಾಂಸರು, ಅವ್ರಿಗೆ ಈ ತತ್ವಗಳನ್ನು ಧರ್ಮ ಪುರುಷರು ಅಂತ ತಿಳಿದಾರೆ. ಅವರು ಭಗವದ್ಗೀತೆ ಟೀಕೆ ಕೂಡ ಬರೆದಿದ್ದಾರೆ. ಆ ಭಗವದ್ಗೀತೆ ಟೀಕೆಯಿಂದ ಅವರು ಕೃಷ್ಣನನ್ನು ಶರಣಾಗತಿ ಆಗೋದು ಹೇಳೋದು. ಕೃಷ್ಣನು ನೇರವಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು. ಕೃಷ್ಣ ಹೇಳೋದು ಇಷ್ಟೇ, ನನ್ನನ್ನು ಚಿಂತಿಸಿ, ನನ್ನ ಭಕ್ತನಾಗಿ ನನ್ನ ಪೂಜಿಸಿ. ಅದು ಕೂಡ ಕಷ್ಟ ಆಯ್ತು ನನಗೆ, ಕೇವಲ ನಮಸ್ಕರಿಸಿ ನನಗೆ ಅಷ್ಟೇ. ಕೃಷ್ಣ ದೊಡ್ಡ ಕೇಳ್ತಾ ಇಲ್ಲ ನಮ್ಗೆ, ಏನು ದೊಡ್ಡ ಇದನ್ನು ಹೇಳ್ತಾ ಇಲ್ಲ, ನಾವು ಆದೇಶ ಕೊಡ್ತಾ ಇಲ್ಲ. ಸೊ ಕೃಷ್ಣನು ಈಗ ಹೇಳ್ದಾಗ ಕೃಷ್ಣ ಹೇಳೋದು, ನನ್ನ ಹತ್ರ ನೀವು ಖಂಡಿತವಾಗಿ ಬರ್ತೀರಿ. ಮತ್ತೆ ಕೃಷ್ಣ ಹೇಳ್ತಾರೆ, ಎಲ್ಲವನ್ನು ಬಿಟ್ಟು ನನಗೆ ಶರಣಾಗತಿ ಆಗು, ಸರ್ವಧರ್ಮ ಪರಿಧಿಯ ಮಾಮೇಕಂ ಶರಣಂ ವ್ರಜ. ಸೊ ಕೃಷ್ಣ ಎಷ್ಟು ಈ ಸಂಸ್ಕೃತದ ಪದಗಳು, ಈ ಸ್ವಲ್ಪ ಕೂಡ ನಮ್ಗೆ ಸಂಸ್ಕೃತ ಏನೋ ಕೇಳಿದ್ರೆ ನಮ್ಗೆ ಗೊತ್ತು, ನಮ್ಗೆ ಮಾಮ್ ಅಂದ್ರೆ ಏನು, ನಾನು ಅಂತ. ಸೊ ನನಗೆ ಅಹಂ, ನಾನು. ಸೊ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾ ಇದ್ದಾರೆ. ಆದರೆ ಈ ದೊಡ್ಡ ಯಾರು ವಿದ್ವಾಂಸರು, ದೊಡ್ಡ ಶಿಕ್ಷಕರು, ದೊಡ್ಡ ಕೂಡ ಆಗಿರೋರು, ಏನಾದ್ರು ಅಧ್ಯಕ್ಷರು ಕೂಡ ಆಗಿದ್ದರು. ಸೊ ಅವರು ಅದಕ್ಕೆ ತಾತ್ಪರ್ಯ ಕೊಡೋದು, ಇದು ಕೃಷ್ಣನಿಗೆಲ್ಲ ನೀವು ಶರಣಾಗತಿ ಆಗುದು, ಇದು ಕೃಷ್ಣನೊಳಗೆ ಇರುವ ಅಂತರಾತ್ಮ, ಏನೋ ಒಂದು ನಿರಾಕಾರ ಸ್ವರೂಪ ಎಲ್ಲಿ ಇದು ತರ ಕೃಷ್ಣನೊಳಗೆ ಅಂತರವಾಗಿ ಏನೋ ಒಂದು ನಿರಾಕಾರ ಸ್ವರೂಪ ಇದೆ, ನಿರಾಕಾರ ಭ್ರಮ ಎಲ್ಲಿದೆ, ಯಾವ ಶಾಸ್ತ್ರದಲ್ಲಿ ಯಾವ ಉಲ್ಲೇಖ, ಯಾವ ಆಚಾರ್ಯರಿದ್ದಾರೆ ಈ ತರ ಉಲ್ಲೇಖ ಮಾಡಿದ್ದಾರೆ? ಯಾರು ಮಾಡಿಲ್ಲ. ಆದ್ರೆ ಜನರು, ಅವರಿಗೆ ಸ್ವಲ್ಪ ತಿಳಿದ ಸಂಸ್ಕೃತ ವಿದ್ವತ್ತಿನಿಂದ, ಅವರು ಸಮಾಜದಲ್ಲಿ ಜನರಿಂದ ಪಡೆದ ಕೀರ್ತಿಯಿಂದ ಜನರು 4 ಜನ ಚಪ್ಪಾಳೆ ಕೊಡ್ತಾರೆ ಅವರು. ಸೊ ಅದರಿಂದ ನಾವು ದೊಡ್ಡ ವ್ಯಕ್ತಿ ಅಂತ ನಾವು ಅನ್ಕೊಳ್ತೇವೆ. ನಾವು ಹಾಗೆ ನಾನೊಂದು ದೊಡ್ಡ ವಿದ್ವಾನ್, ದೊಡ್ಡ ಪಂಡಿತ, ನಾನು ದೊಡ್ಡ ಪ್ರೊಫೆಸರ್ ನಾನು. ಸೊ ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಬಗ್ಗೆ ಬಹಳ ಇದೆ. ಶ್ರೀಲ ಪ್ರಭುಪಾದ ಇನ್ನೊಂದ್ ಕಡೆ ಬರೀತಾರೆ, ಭಾಗವತದ ಭಾವಾರ್ಥದಲ್ಲಿ ಈ ತರ ವ್ಯಕ್ತಿ ಈ ತರ ಎಲ್ಲ ಹೇಳಿದ್ದು ಅವರು. ಶ್ರೀಲ ಪ್ರಭುಪಾದರಂದ್ರೆ ವಿರೋಧಿಸಿ ಅವ್ರಿಗೆ ಇದು ಕೂಡ ಬರೀತಾರೆ, ಪತ್ರ ಕೂಡ ಬರೀತಾರೆ, ಅದು ಕೂಡ ಇದೆ. ಪ್ರಭುಪಾದರು ವಿರೋಧಿಸಿ ಅಷ್ಟು ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಆದ್ರೆ ಪ್ರಭುಪಾದರು ಒಂದು ಶುದ್ಧ ಭಕ್ತರಾಗಿ ಇದು ತಪ್ಪು, ನೀವು ಇದು ತಪ್ಪು ಪ್ರಚಾರ, ತಪ್ಪು ನೀವು ಇದು ಕೊಡ್ತಾ ಇದ್ದೀರಾ ನೀವು. ಮತ್ತೆ ಎಷ್ಟು ವರ್ಷಗಳ ನಂತರ ಅವರ ಅನಾರೋಗ್ಯ ಆಗುತ್ತೆ, ಆ ವ್ಯಕ್ತಿದ ಅನಾರೋಗ್ಯ ಆಗಿ ಏನೇನೋ ಆಗುತ್ತೆ. ನೀವು ಐತಿಹಾಸಿಕವಾಗಿ ನೋಡ್ಬೋದು, 1968, 1965. ಓಕೆ, ಅದು ಶಿಕ್ಷೆ, ಭಗವಂತನೋ ಇಲ್ಲ ಅಂದ್ರೆ ಭಗವಂತನ ಆ ಶಿಕ್ಷೆ ಕೊಡೋದು. ಸೊ ಆ ವ್ಯಕ್ತಿ ಬಗ್ಗೆ ನಾನು ಇನ್ನೊಂದ್ ಕಡೆ ಓದ್ತಾ ಇದ್ದೆ, 1920s ಅಲ್ಲೇನೋ ಆ ವ್ಯಕ್ತಿ ಈ ತರ ದೊಡ್ಡ ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಅವರು ಇದಂತೆ ಏನೋ ಪ್ರೊಫೆಸರ್. ಸೊ ಪ್ರೊಫೆಸರ್ ಆದಾಗ ಈಗೂ ಕೂಡ ಇದೆ, PhD ಇದೆ. ಇದು PhD ಅಲ್ಲಿ ಪೇಪರ್ಸ್ ಪ್ರೆಸೆಂಟ್ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು ಎಲ್ಲ. ಸೊ ಯಾರೋ ಅವರ ಶಿಷ್ಯರಲ್ಲಿ ಯಾರೋ ಅವರ ಸ್ಟೂಡೆಂಟ್, ವಿದ್ಯಾರ್ಥಿಗಳು ಅವರು ಮಾಡಿದ ಪೇಪರ್ಸ್ ಅಂದ್ರೆ ಅವರೇನೋ ಶೋಧನೆ ಮಾಡಿ ಎಲ್ಲ ಮಾಡಿ ಅವರು ಫಿಲಾಸಫಿ ಈ ತರ ವಿಷಯದಲ್ಲಿ ಯಾವ್ದ್ರಲ್ಲ ಒಂದರಲ್ಲಿ ಅವ್ರು ಬರೆದ್ಮೇಲೆ ಅವ್ರಿಗೆ ಆದಷ್ಟು ವಿಶ್ವವಿದ್ಯಾಲಯ ಅವ್ರು ಕೊಟ್ಟದ್ದು ಅವ್ರಿಗೆ ಡಾಕ್ಟರೇಟ್ ಕೊಡ್ತಾರೆ ಒಬ್ಬ ವ್ಯಕ್ತಿಗೆ. ಆ ಡಾಕ್ಟರೇಟ್ ಕೊಟ್ಮೇಲೆ ಮತ್ತೆ ಈ ವ್ಯಕ್ತಿ ಯಾರು ನಾನು ಹೇಳ್ತಾ ಇದ್ದೀನಿ, ಈ ದೊಡ್ಡ ವ್ಯಕ್ತಿ ಯಾರೀತಿ ಇದ್ದಾರೆ ಇವರು ಒಂದು ಪುಸ್ತಕ ಬರೆದದ್ದು. ಆ ಪುಸ್ತಕದಲ್ಲಿ ಅವ್ರ ವಿದ್ಯಾರ್ಥಿ ಬರೆದದ್ದು ಅದನ್ನ ಕಂಪ್ಲೀಟ್ ಅದೇ ವಿಷಯಗಳು. ಯಾಕಂದ್ರೆ PhD ಥೀಸಿಸ್ ಮಾಡೋದು ಇನ್ನೊಬ್ರು ತಗೊಳ್ಳೋ ಇಲ್ಲ. PhD ಥೀಸಿಸ್ ಅಂದ್ರೆ ಅದು ಒರಿಜಿನಾಲಿಟಿ ಇರ್ಬೇಕು, ಅದರಲ್ಲಿ ಅದು ಇನ್ನೊಬ್ರು ಇದು ಮಾಡೋದು ಇರಬಾರ್ದು. ಸೊ ಅದೇ ಸೇಮ್ ಡಿಟ್ಟೋ ಅಲ್ಲಿ ಎಷ್ಟೋ ಅಧ್ಯಾಯಗಳು ಇವರು ಸೇರಿಸ್ಬೇಕು. ಮತ್ತೆ ಅವರು ಹೇಳ್ತಾರೆ ಅವ್ರಿಗೆ ಅದಕ್ಕೆ ತುಂಬಾ ಕೀರ್ತಿ ಬಂತು, ಈ ತರ ಪುಸ್ತಕ ಬರ್ದದ್ದು. ಆ ಪುಸ್ತಕ ಬರೆದ್ಮೇಲೆ ನ್ಯೂಸ್ ಪೇಪರ್ ಅಲ್ಲೋ ಇನ್ನೊಂದು ಪ್ರಶಸ್ತಿ ಸಿಕ್ಕಿದ್ದು, ಅದೆಲ್ಲ ಇವ್ರು ದೊಡ್ಡ ವಿದ್ವಾಂಸರು ಅಂತ ಎಲ್ಲಾರು ಮಾಡ್ತಾರೆ.
ಆದ್ರೆ ಕೆಲವು ವರ್ಷಗಳ ನಂತರ ನೋಡಿದ್ರೆ ಇವರು ಒರಿಜಿನಲ್ ಇದಲ್ಲ, ಅದು ಅವ್ರು ಬರ್ದದ್ದೆಲ್ಲ. ಅವ್ರು ಬರ್ದದ್ದು ಯಾರೋ ವಿದ್ಯಾರ್ಥಿ, ಯಾರೋ ಇದು ಅವ್ರ PhD ಪಡಿಲಿಕ್ಕೆ ಸಬ್ಮಿಟ್ ಮಾಡಿ ಥೀಸಿಸ್, ಅದನ್ನ ಇವರು ಅಲ್ಲೇ ಹಾಕಿದ್ರು. ನೋಡಿದ್ರೆ ಇವರು ಅಷ್ಟು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ, ಆದ್ರೆ ಮಾಡಿದ ಚಟುವಟಿಕೆ ಹೇಳ್ತಾರೆ ಇದು ಇದು ಆತರ ನೈತಿಕ ಮಟ್ಟ. ನಾನು ಹೇಳ್ತಾ ಇದ್ದೆ ನೈತಿಕ ಮಟ್ಟ, ಮೊರಾಲಿಟಿ, ಎಥಿಕ್ಸ್. ಎಥಿಕ್ಸ್ ಅನ್ನೋದು ನಾವು ಸಮಾಜದಲ್ಲಿ ಒಂದ್ಸಲ ಕೇಳ್ತೇವೆ, ಈ ವ್ಯಕ್ತಿ ದೊಡ್ಡ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ ಅಂತ ಕೇಳ್ತೇವೆ. ಆದ್ರೆ ಹಿನ್ನೆಲೆ ನಿಮಗೆ ಸಮಾಜದಲ್ಲಿ ಗೊತ್ತಾಗುತ್ತೆ, ಅವರ ವ್ಯಕ್ತಿಯ ಹಿನ್ನೆಲೆ ಗೊತ್ತಾಗುತ್ತೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾರು ಶ್ರೀಕೃಷ್ಣನನ್ನು ಒಪ್ಪೋದಿಲ್ಲ, ಅವ್ರ ಪರಮ ಪುರುಷನನ್ನು ಅವರು ಒಪ್ಪದೆ ಅವರು ಒಂಥರ ದ್ವೇಷಿಸ್ತಾರೆ, ಮತ್ತೆ ಒಂದೊಂದ್ಸಲ ನಾವೇ ದೇವರು ಅಂತ ಘೋಷಿಸ್ತಾರೆ, ಅವತಾರ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅವ್ರು ದೊಡ್ಡ ಪಾಪಿಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಸ್ವಭಾವ ಹಾಗೆ. ನೀವು ಭಗವಂತನ ಒಪ್ಪಲಿಲ್ಲ, ಕೃಷ್ಣನ ಒಪ್ಪಲಿಲ್ಲ ಅಂದ್ರೆ ಮಾಯೆ ನಮ್ಮನ್ನ ಯಾವ ರೀತಿ ನಮ್ಮನ್ನು ಇದು ಮಾಡುತ್ತೆ ಅಂದ್ರೆ, ನಮಗೆ ನಮ್ದು ಬೇಸಿಕ್ ಮೊರಾಲಿಟಿ, ಎಥಿಕ್ಸ್ ಏನು ಕೂಡ ಇರೋದಿಲ್ಲ. ಆ ರೀತಿಯ ನಾವು ಒಂದು ಮೋಸದ ವ್ಯಕ್ತಿಗಳು, ವಂಚಕರು ಅದ್ರಲ್ಲ ಆಗುತ್ತೆ. ಈಗ ನೀವು ಇದು ನೋಡಿ, ಎಷ್ಟೋ ಈಗ ಕೇಳ್ತೀವಿ ನಾವು, ಇದು ಯಾವ್ದು ಲೈಟ್ ಬಲ್ಬ್ ಯಾರು ಕಂಡುಹಿಡಿದಿದ್ದು? ನಾವೆಲ್ಲ ಓದಿದ್ವಿ ಚರಿತ್ರೆಯಲ್ಲಿ, ವಿಜ್ಞಾನ ಪುಸ್ತಕಗಳಲ್ಲಿ. ಲೈಟ್ ಬಲ್ಬ್ ಯಾರು ಕಂಡುಹಿಡಿದಿದ್ದು, ಇಲ್ಲ ಅಂದ್ರೆ ರೇಡಿಯೋ ಯಾರು ಕಂಡುಹಿಡಿದಿದ್ದು, ಟೆಲಿಗ್ರಾಫ್ ಯಾರು ಕಂಡುಹಿಡಿದಿದ್ದು, ಇದೆಲ್ಲ ನೀವು ಕೇಳಿರ್ತೀರಾ. ನಾವು ಮಾರ್ಕೋನಿ ಅಂತಾನೋ, ಅಲೆಕ್ಸಾಂಡರ್ ಗ್ರಹಾಂ ಬೆಲ್ಲೋ, ಇಲ್ಲಾಂದ್ರೆ ಎಡಿಸನ್, ಇದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ವಿಜ್ಞಾನಿಗಳು ನಾವು ಶಾಲೆಯಲ್ಲಿ ಕೇಳಿರ್ಬೋದು ನಾವು. ಆದ್ರೆ ಈಗ ನೋಡಿ, ಈಗ ಗೂಗಲ್ ರಿಸರ್ಚ್ ಮಾಡಿ ನೋಡಿ ಯಾರು ಕಂಡುಹಿಡಿದು ಅಂತ ನಿಮಗೆ ಸಿಗುತ್ತೆ. ಯಾರು ಹೇಳ್ತಾರೆ, ಎಷ್ಟೋ ಕಡೆ ಜನರು ಇವರೆಲ್ಲ ಅವ್ರಿಗಿರೋ ಒಂದು ಹಣದಿಂದಲೋ ಇಲ್ಲ ಒಂದು ಇನ್ಫ್ಲೂಯೆನ್ಸ್ ಇಂದನೋ ಇವರು ಪೇಟೆಂಟ್ ಮಾಡಿ ಇವರು ಪ್ರಶಸ್ತಿಗಳ ನೊಬೆಲ್ ಪ್ರೈಸ್ ನೆಲ್ಲ ಗಳಿಸಿದ್ರು. ಅದ್ರ ಕಂಡಿಡಿದ್ ಇನ್ಯಾರು? ಇನ್ನ ಯಾವ್ದೋ ಒಂದು ಸರ್ಜರಿ ಕೂಡ, ಹಾರ್ಟ್ ಸರ್ಜರಿ ಯಾವ್ದೋ ಕೇಳ್ತಾ ಇದ್ದೆ ನಾನು, ಯಾವ್ದೋ 1945 ಆ ಸಮಯದಲ್ಲಿ ದೊಡ್ಡ ಇದು ಎಲ್ಲರೂ ಕೂಡ ಅಲ್ಲಿ ಅದಕ್ಕೆ ಕಷ್ಟ ಕಂಡಿಡಿದು ಯಾರೋ ಒಬ್ರು ನೀಗ್ರೋ ಅಂದ್ರೆ ಆಫ್ರಿಕಾನಿಂದ ಅವರು ಹೋಗಿ ಅಮೆರಿಕಾಗೆ ಹೋದವರು. ಅವ್ರ ಹೆಸರೇನೋ ಇದೆ, ಅವ್ರ ಹೆಸರು ಹೇಳ್ತಾರೆ. ಅವರು ಡಾಕ್ಟರ್ ಕೂಡ ಅಲ್ಲ, ಅವರು ಎಲ್ಲ ಓದ್ಲಿಲ್ಲ. ಅವ್ರು ಆಕ್ಚುಲಿ ಅವ್ರ ಇಚ್ಛೆ ಇತ್ತಂತೆ ಅವ್ರಿಗೆ, ನಾನು ಒಬ್ಬ ವೈದ್ಯನಾಗ್ಬೇಕು, ಒಂದು ಸರ್ಜನ್ ಆಗ್ಬೇಕು, ತಜ್ಞನಾಗ್ಬೇಕು ಅಂತ ಇಚ್ಛೆ ಇತ್ತು. ಆದ್ರೆ ಆಗ್ಲಿಲ್ಲ, ಅವರ ಆರ್ಥಿಕ ಪರಿಸ್ಥಿತಿ ಮತ್ತೆ ಇದೆಲ್ಲ. ಆದ್ರೂ ಕೂಡ ಹೇಳ್ತಾರೆ ಅವರೊಂದು ಜಾನಿಟರ್ ಅಂತ ಏನೋ, ಇದು ಅಸಿಸ್ಟೆಂಟ್, ಲ್ಯಾಬ್ ಅಸಿಸ್ಟೆಂಟ್, ರಿಸರ್ಚ್ ಅಸಿಸ್ಟೆಂಟ್. ಸೊ ಹಾಗೆ ಮಾಡಿ ಅವ್ರ ಹೃದಯದಲ್ಲಿ ಈ ಆಪರೇಷನ್, ಇವಾಗ ಚಿಕ್ಕ ಮಕ್ಕಳಿಗೆ ಒಂದ್ಸಲ ಬ್ಲೂ ಬೇಬಿ ಸಿಂಡ್ರೋಮ್ ಅಂತೆಲ್ಲ ಬರುತ್ತೆ. ಇದು ಅವ್ರು ಹುಟ್ಟತಾನೆ ಅವ್ರಿಗೆ ಇದರಲ್ಲಿ ಹೃದಯದಲ್ಲಿ ಇದರುತ್ತೆ, ತೂತಿರುತ್ತೆ. ಸೊ ಈಗೆಲ್ಲ ಆಗಿ ಅವ್ರಿಗೆ ಅವರು ಬೇಗ ಸಾಯೋ ಒಂದು ಇದೆಲ್ಲ ಇರುತ್ತೆ. ಅದನ್ನ ಕಂಡಿಡಿದಿದ್ದು, ಅದರ ಶೋಧನೆ ಅದನ್ನ ಕಂಡಿಡಿದಿದ್ದು ಈ ವ್ಯಕ್ತಿ ಅಂತ. ಯಾರೋ ವ್ಯಕ್ತಿ ಹೆಸರಿದೆ, ಆ ವ್ಯಕ್ತಿ ವಿವಿಯಾನ್. ಸೊ ಆದ್ರೆ ಇವರು ಅದು ಸಮಾಜಕ್ಕೆ ಗೊತ್ತಾಗಿದ್ದು ಯಾರು ಅಂದ್ರೆ ಯಾಕಂದ್ರೆ ಇವ್ರ ಹತ್ರ ಅವರು ಏನ್ ಮಾಡೋದು, ಇನ್ಫ್ಲೂಯೆನ್ಸ್ ಇಲ್ಲ. ಮತ್ತೆ ಅವ್ರ ಮೇಲೆ ಇವರೆಲ್ಲ ಇದ್ದಾರೆ, ಯಾರು ಆ ಡಾಕ್ಟರ್ ಸರ್ಜನ್ಸ್, ಕಾರ್ಡಿಯಕ್ ಸರ್ಜನ್ಸ್, ಅವ್ರ ಹೆಸರು ತಗೊಂಡು ಅವ್ರು ನೊಬೆಲ್ ಪ್ರೈಸ್ ಕೂಡ ಪಡೆದ್ರು ಅದಕ್ಕೆ. ಇದೆಲ್ಲ ಈ ತರ ಅಷ್ಟಷ್ಟು ನೀವು ನೋಡಿದ್ರೆ ದೊಡ್ಡ ದೊಡ್ಡ ಸಮಾಜ, ವಿಜ್ಞಾನಿಗಳ ಸಮಾಜ ನಾವು ಅನ್ಕೊಳ್ತೇವೆ ಅವರೆಲ್ಲ ದೊಡ್ಡ ದೊಡ್ಡ ಮಹನೀಯರು, ಮಹಾತ್ಮರಲ್ಲ, ಅವರೆಲ್ಲ ದುರಾತ್ಮರು. ನಾವ್ ಈ ತರ ಟೈಟಲ್ ಕೂಡ ಕೊಟ್ಬಿಡ್ತೀವಿ ಒಬ್ಬ ರಾಜಕೀಯ ವ್ಯಕ್ತಿಗೆ, ಮಹಾತ್ಮ. ಸೊ ಅದ್ರ ನೀವು ನೋಡಿ, ಅವ್ರ ಜೀವನವನ್ನು ನೋಡಿ, ಆಂತರಿಕ ಜೀವನವನ್ನು ನೋಡಿ, ಅವರು ನಂಬರ್ 1. ನಾವು ದುರಾತ್ಮ, ನಾವೇನ್ ಮಹಾತ್ಮರಲ್ಲ, ಆದ್ರೆ ಅಟ್ಲೀಸ್ಟ್ ಇವರು ಕೂಡ ಮಹಾತ್ಮರಂತ ಸಮಾಜ ಹೇಳ್ಬೋದು, ಅವರು ಕೂಡ ಘೋಷಣೆ ಸ್ವೀಕರಿಸಬಹುದು, ಅವರು ಕೂಡ ದುರಾತ್ಮ. ಸೊ ಹೀಗೆ ಭಾಗವತ ಆಕ್ಚುಲಿ ಹೇಳುತ್ತೆ, ಏನ್ ಹೇಳುತ್ತೆ ಅಂದ್ರೆ, ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ. ತತ್ರ ಏನಾದ್ರು ಶ್ಲೋಕ ಅದು, ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ, ಸರ್ವೈರ್ ಗುಣೈಸ್ ತತ್ರ ಸಮಾಸತೆ ಸುರ, ಅರಾವಕ್ತಸ್ಯ ಕುತೋ ಮಹದ್ ಗುಣ. ಸೊ ಒಂದು ಶ್ಲೋಕ ಬರೋದೇನೆಂದ್ರೆ, ಇದು ಅಭಕ್ತರಾದವರು ಜನರು ಈ ತರ ಇವಾಗ ನಾಸ್ತಿಕರಾಗಿದ್ದಾರೆ, ಇಲ್ಲಾಂದ್ರೆ ನಿರಾಕಾರವಾದಿಗಳಾಗಿದ್ದಾರೆ, ಈ ತರ ಆಗಿದ್ದಾರೆ. ಸೊ ಇವರಲ್ಲಿ ಏನು ಒಳ್ಳೆ ಗುಣ ಇದೆ? ಯಾಕಂದ್ರೆ ಇವರು ಮಾನಸಿಕ ನೆಲೆಯಲ್ಲಿದ್ದಾರೆ. ಮಾನಸಿಕ ನೆಲೆಯಲ್ಲಿ ಇರೋರು ಅವ್ರು ಹೇಳೋದು ಇವತ್ತಿಗೆ ಇದು ಸರಿ. ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ, ಇವತ್ತು ಹೇಳ್ತಾರೆ ಇದು ತಪ್ಪು ಅಂತ ಹೇಳ್ತಾರೆ, ನಾಳೆ ನೋಡಿದ್ರೆ ಅವರು ಇನ್ನೊಂದು ಪಾರ್ಟಿಗೆ ಸೇರಿ ಅವ್ರಿಲ್ಲ ಇದು ಇದೇ ತಪ್ಪು ಅಂತ ಚೇಂಜ್ ಮಾಡ್ಬಿಡ್ತಾರೆ. ಅವರ ಒಂದು ಲಾಭಕ್ಕೋಸ್ಕರ ಚೇಂಜ್ ಮಾಡ್ಬಿಡ್ತಾರೆ. ಅದೇ ರೀತಿ ಒಂದು ರೀತಿ ರಾಜಕೀಯ ವ್ಯಕ್ತಿಗಳ ರೀತಿಯಲ್ಲೇ ಎಲ್ಲ ತತ್ವಜ್ಞರು, ಎಲ್ಲ ಈ ತರ ವಿಜ್ಞಾನಿಗಳು ಎಲ್ಲರೂ ಕೂಡ ಮಾನಸಿಕ ನೆಲೆಯಲ್ಲಿರೋದ್ರಿಂದ ಅವರದು ಶಾಶ್ವತ, ಅವರಲ್ಲಿ ಒಳ್ಳೆಯ ಗುಣ ಇಲ್ಲ. ಅವ್ರ ಗುಣ ಇದ್ರೂ ಕೂಡ ಸ್ವಲ್ಪ ಸಮಯಕ್ಕಿರ್ಬೋದು, ನಂತರ ಅದರ ನಿಜವಾದ ರೂಪ ಹೊರಗೆ ಬರುತ್ತೆ. ನಿಜವಾದ ರೂಪ ಇವಾಗ ಯಾರು ಇಂದ್ರ ರೂಪ ಹೊರಗೆ ಬರುತ್ತೆ, ಇಂದ್ರನನ್ನು ಅರೆಸ್ಟ್ ಮಾಡಿದ್ಮೇಲೆ ಆಮೇಲೆ ಕೊನೆಗೆ ಅವ್ರ ರೂಪ ಹೊರಗೆ ಬರುತ್ತೆ ಅವರು. ಸೊ ಹಾಗೆ ಇವರು ಕೂಡ ಇಂದ್ರ ಆಕ್ಚುಲಿ ಈ ತರ ಅಲ್ಲ, ಇಂದ್ರ ಕನ್ವರ್ಟ್ ಇದ್ ಮಾಡಬಾರ್ದು. ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ಬೇಕು ಅಂತಿದೆ. ಇಂದ್ರ ಭಕ್ತಿಯಲ್ಲಿ
ಇಂದ್ರ ಕೊನೆಗೆ ಎಷ್ಟೇ ಆದ್ರೂ ಕೂಡ ಅವ್ರು ಭಕ್ತರು. ಆಯ್ತಾ? ಅವ್ರು ಈಗ ಈ ಇತಿಹಾಸ ನೋಡ್ತೇವೆ, ಚರಿತ್ರೆ ನೋಡ್ತೇವೆ, ಅವರಿಗೆ ತುಂಬಾ ಒಂದು ಶಿಕ್ಷೆ ಆಗೋ ರೀತಿಯಲ್ಲಿ ಆಗತ್ತೆ. ಮತ್ತೆ ಈ ರೀತಿ ಅಯ್ಯೋ ಇದು ಇಂದ್ರನು ಕೂಡ ಇದು ಮಾಡಿದ್ದ ಅನ್ಸುತ್ತೆ. ಅದೆಷ್ಟು 20 ರೂಪಾಯಿ. ಸೊ ಇದೆಲ್ಲ ಇದೆ. ಈಗ ನಾವು ನೋಡ್ಕೊಂಡು ಹೋಗ್ತೇವೆ ಈ ತರ, ಅಯ್ಯೋ ಇಂಥ ದೊಡ್ಡ ವ್ಯಕ್ತಿ, ಇಂಥ ಭಕ್ತನಲ್ಲ ಇಂದ್ರ ಎಷ್ಟಾದ್ರೂ ಕೂಡ, ಆದ್ರೆ ಏನ್ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಕೊನೆಗೆ ಎನಿವೆ ಇಂದ್ರ ಹೇಳ್ತಾರೆ ಅವರು ಸರಿ ಆಗ್ತಾರೆ. ಸೊ ಆಕ್ಚುಲಿ ಭಕ್ತರಾಗಿದ್ರೆ ನಾವು ಈ ತರ ಒಂದೊಂದ್ಸಲ ಇದ್ರೂ ಕೂಡ ಚೇಂಜ್ ಆಗುತ್ತೆ. ಆದ್ರೆ ನಾವು ಆತರ ಇರಬಾರ್ದು. ಇದು ಪಾಯಿಂಟ್ ಅದಲ್ಲ, ಇದಲ್ಲ. ಈಗ ಇಂದ್ರನು ಆಗಿ ಮಾಡ್ಬಿಟ್ರು, ಹಾಗೆ ನಾವು ಕೂಡ ಅದನ್ನ ಮೋಸ ಮಾಡ್ಕೊಂಡಿರ್ಬೋದು, ನಾವು ಕೂಡ ಈ ತರ ವಂಚನೆ ಮಾಡ್ಬೋದು, ನಾವು ಕೂಡ ಇಲ್ಲ. ನಾವು ಪ್ರಾಮಾಣಿಕರಾಗಬೇಕು. ನಾವು ಋತು ಮಹಾರಾಜನ ರೀತಿ ಆಗ್ಬೇಕು. ಸೊ ನಾವು ಆ ರೀತಿ ಆಗಿ ನಾವು ಇಂದ್ರನ ರೀತಿ ಏನು ಅಂದ್ರೆ, ಆದ್ರೆ ಅಟ್ಲೀಸ್ಟ್ ಮಾಯ ಎಷ್ಟು ಪ್ರಭಾವಶಾಲಿಯಾಗಿ ಇದೆ, ಇಂದ್ರನನ್ನೇ ಬಿಡ್ಲಿಲ್ಲ. ಸೊ ಹಾಗೆ ನಾನು ಕೂಡ ತುಂಬಾ ನಾವು ನಮ್ರತೆಯಿಂದ ನಾವು ಅಸಹಾಯ ಸ್ಥಿತಿಯಲ್ಲಿ ಕೃಷ್ಣನ ಆಶ್ರಯ ಪಡೆದು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಸೊ ನಮಗೆ ಇದು ಪಾಠ ಆಗಿದೆ. ಏನಿಗೆ ಹರೇ ಕೃಷ್ಣ. ಸೊ ನಾನು ಇವತ್ತು ನಿಲ್ಲಿಸ್ತೇನೆ.